ವೆದರ್ ಸೀಲ್ PVC ವಿಂಡೋಸ್ ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಡೈರಿ ಡೇ ಮತ್ತು ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿನಿಮಾ ಎನ್ನುವುದು ಒಬ್ಬ ನಿರ್ದೇಶಕ ತನ್ನ ಕಲ್ಪನೆಯಲ್ಲಿ ಇರುವಂಥ ಒಂದು ಕಥೆಯನ್ನು ಪ್ರೇಕ್ಷಕರಿಗೋಸ್ಕರ ಅವರ ಮನೋರಂಜನೆಗೋಸ್ಕರ ತಲುಪಿಸುವ ಒಂದು ಮಾಧ್ಯಮ. ಸೊ ಜನರಿಗೆ ಖುಷಿಯಾಗತ್ತೆ, ಜನರಿಗೆ ಮನೋರಂಜನೆ ಬೇಕು ಎನ್ನುವ ಕಾರಣಕ್ಕೆ ಏನನ್ನು ಬೇಕಾದರೂ ಕೊಡುವಂಥ ಒಂದು ಪ್ರಯತ್ನ ನಿಜಕ್ಕೂ ಸರಿನಾ ಎನ್ನುವುದು ಒಂದು ಕಡೆಯಾದರೆ, ಇತಿಹಾಸದ ಸಿನಿಮಾಗಳನ್ನು ಮಾಡುವಾಗ ಆ ಸಿನಿಮಾದ ಲೇಖಕರಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಇತಿಹಾಸವನ್ನು ತಿರುಚಲಿಕ್ಕೆ ಸಾಧ್ಯನಾ? ಒಂದು ವೇಳೆ ಹಾಗೆ ಮಾಡಿದರೆ ಬರುವ ಪೀಳಿಗೆಗೆ ಕೊಡುವಂಥ ಸಂದೇಶವಾದರೂ ಏನು? ಹಾಗಾದರೆ ಒಬ್ಬ ನಿರ್ದೇಶಕನಿಗೆ, ಒಬ್ಬ ನಟನಿಗೆ, ಒಬ್ಬ ಲೇಖಕನಿಗೆ ಸ್ವಾತಂತ್ರ್ಯ ಇರುವುದಿಲ್ವ? ಅವನು ವಾಸ್ತವನ್ನೇ ಕೊಡಲಿಕ್ಕೆ ಹೋದರೆ ಅದೊಂದು ಡಾಕ್ಯುಮೆಂಟ್ರಿ ಆಗುವಂಥ ಚಾನ್ಸಸ್ ಇದೆಯಲ್ಲ. ಹಾಗಾದರೆ ಏನು ಸಿನಿಮಾ ಎನ್ನುವುದೇನು, ಅದರ ನಿರ್ದೇಶಕನ ಕಲ್ಪನೆಗಳು ಏನು, ಈ ಒಟ್ಟು ಘಟನೆಗಳು ಏನು, ಯಾವ ರೀತಿಯಲ್ಲಿ ಪದ್ಮಾವತಿ ಸಿನಿಮಾ ಎನ್ನುವುದು ನಮ್ಮ ಎಲ್ಲ ಸಿನಿಮಾ ಪ್ರೇಮಿಗಳಿಗೆ, ನಟರಿಗೆ, ನಿರ್ದೇಶಕರಿಗೆ ಯಾವ ರೀತಿಯ ಒಂದು ಪಾಠವನ್ನು ಕಲಿಸ್ತಾ ಇದೆ, ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಕರಾವಳಿ ಕರ್ನಾಟಕದ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಅವರು ಅನೇಕ ನಾಟಕಗಳನ್ನು ನಮಗೆ ಕೊಟ್ಟು, ಅನೇಕ ಯಶಸ್ವಿ ಸಿನಿಮಾಗಳನ್ನು ನಮಗೆ ಕೊಟ್ಟು, ಒಂದು ಚಾರಿತ್ರಿಕ ತುಳು ಸಿನಿಮಾದಲ್ಲೇ ಒಂದು ಇತಿಹಾಸವನ್ನು ನಿರ್ಮಿಸಿರುವಂಥ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಸಿನಿಮಾವನ್ನು ಭಾಳ ಹತ್ತಿರದಿಂದ ನೋಡ್ತಾ, ಅದನ್ನು ವಿಮರ್ಶೆ ಮಾಡ್ತಾ, ವಿಶ್ಲೇಷಣೆ ಮಾಡ್ತಾ, ಸಿನಿಮಾದಲ್ಲಿ ಇರುವಂಥದ್ದು ಪ್ರೇಕ್ಷಕನಿಗೆ ನಿಜಕ್ಕೂ ಹತ್ತಿರ ಆಗ್ತಿದೆ, ಆ ಬಗ್ಗೆ ನಮ್ಮನಿಗೆ ಈ ಬಗ್ಗೆ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿಕ್ಕೆ ಗೋಪಾಲ್ ಕೃಷ್ಣ ಭಟ್ಟರಿದ್ದಾರೆ, ಸಿನಿಮಾ ಪ್ರೇಕ್ಷಕರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಸೊ ವಿಜಯಣ್ಣ, ಹಾಗಾದರೆ ನೀವೊಂದು ಕಥೆಯನ್ನು ಬರಲಿಕ್ಕೆ ಕೂತ್ಕೊಳ್ಳುವಾಗ ಏನಿರುತ್ತೆ ಮನಸ್ಸಲ್ಲಿ? ಅಂದರೆ ಏನೂ ನಾನು ಬರೆದದ್ದು ಜನರಿಗೆ ಖುಷಿಯಾಗಬೇಕು ಎನ್ನುವುದು ಮಾತ್ರ ಇರುತ್ತಾ, ಅಥವಾ ಇಲ್ಲ ವಾಸ್ತವ ಕೂಡ ಇರಬೇಕು? ನಿಮ್ಮ ಅನೇಕ ನಾಟಕಗಳಲ್ಲಿ ಕೂಡ ವಾಸ್ತವ ಇರುತ್ತೆ, ಆದರೆ ನೀವು ಅದನ್ನು ಕೊಡುವಾಗ ಏನು ಜನರಿಗೇನು ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ? ವಾಸ್ತವ ಇರಬೇಕು, ಆದರೆ ಇತಿಹಾಸಕ್ಕೆ, ಯಾವುದೇ ಧರ್ಮಕ್ಕೆ, ಜಾತಿಗೆ, ಜನಾಂಗಕ್ಕೆ ನೋವಾಗದ ರೀತಿಯಲ್ಲಿ ನಾವು ವಾಸ್ತವವನ್ನು ನಾವು ನೀಡಬೇಕಾಗುತ್ತೆ. ನಾವು ಇತಿಹಾಸವನ್ನು ತಿರುಚುವಂಥ ಕೆಲಸವನ್ನು ಮಾಡಬಾರ್ದು. ಏನಾಗಿದೆ ಅದನ್ನು ತೋರಿಸೋದ್ರಲ್ಲಿ ತಪ್ಪಿಲ್ಲ, ಬಟ್ ನಾವು ಕಾಲ್ಪನಿಕವಾಗಿ ಒಂದು ನಡೆದಂಥ ಘಟನೆಯನ್ನು ಅದಕ್ಕೆ ಬೇರೆ ಒಂದು ರೂಪ ಕೊಡುವಂಥದ್ದು ತಪ್ಪು, ನಿರ್ದೇಶಕಂದು ತಪ್ಪು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಹಾಗಾದರೆ ನಿಮಗೆ ಒಂದು ಕತೆ ಬರೆಯುವಾಗ ನಿಮಗೊಂದು ಸ್ವಾತಂತ್ರ್ಯ ಅಂತ ಇರುವುದಿಲ್ವಾ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಇತಿಹಾಸವನ್ನು ಅವಮಾನ ಮಾಡುವುದು ಅಥವಾ ಏನು ಆಗಿದ್ದೆ ಅದನ್ನು ನಾವು ತಿರುಚುವಂಥದ್ದು ತಪ್ಪು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣದಲ್ಲಿ ಇನ್ನೊಬ್ಬರ ಸ್ವಾತಂತ್ರ್ಯದ ಹರಣ ಕೂಡ ಆಗಬಾರ್ದು. ಅಂದರೆ ಜನರಿಗೆ ಬೇಸರ ಕೂಡ ಆಗ ಇದ್ದದ್ದನ್ನು ಇದ್ದಾಗೆ ಹೇಳುವಾಗ ಬೇಸರ ಆಗ್ಬೋದು, ಅದು ನಿರ್ದೇಶಕನ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಇಲ್ಲದನ್ನು ಇದ್ದ ಹಾಗೆ ತಿರುಚುವಂಥದ್ದು ತಪ್ಪು. ತಿರುಚಿ ಒಂದು ಧರ್ಮಕ್ಕೆ ಅಥವಾ ಯಾವುದೇ ಒಂದು ಜನಾಂಗಕ್ಕೆ ನೋವನ್ನು ಮಾಡಿ, ಆದರೂ ಅದು ಅವನ ಪ್ರಕಾರದ ಸತ್ಯ ಅಂತ ಇದ್ರೆ ಆಗ ಏನಾಗುತ್ತೆ? ಇಲ್ಲ, ಇತಿಹಾಸ ಸತ್ಯ ಇರ್ತದೆ, ಅದನ್ನು ತಿರುಚುವಂಥದ್ದು ಸತ್ಯ ಆಗೋದಿಲ್ಲ, ಅದು ಸುಳ್ಳಾಗುತ್ತೆ ಅಲ್ಲ. ಓಕೆ. ಸೊ ಗೋಪಾಲಕೃಷ್ಣ ಭಟ್ ಅವರೇ, ಹಾಗಾದರೆ ನೀವು ಸಿನಿಮಾ ನೋಡುವಾಗ ಮನೋರಂಜನೆ ಮುಖ್ಯ ನೋಡ್ತೀರಾ, ಅಥವಾ ನಿಮಗೆ ಆ ಕತೆ ಮುಖ್ಯ ಅನ್ನಿಸ್ತದೆ, ಅಥವಾ ಪಾತ್ರಗಳು ಮುಖ್ಯ ಅನ್ನಿಸ್ತದೆ, ಏನು ಅನ್ನಿಸ್ತದೆ? ಇಲ್ಲ, ನನಗೆ ತುಂಬ ಸಂತೋಷ ಆಯಿತು. ಈಗ ವಿಜಯಣ್ಣ ನಮ್ಮ ತುಳುನಾಡಿನ ಒಂದು ಪ್ರೌಢಿಮೆ ನೋಡಿ. ಈಗ ವಿಜಯಣ್ಣ ಅವರು ನಿರ್ದೇಶಕರಾಗಿಕೊಂಡು ಒಬ್ಬರು ನಿರ್ದೇಶಕರು ಮಾಡಿದ್ದು ತಪ್ಪು ಅಂತ ಹೇಳಿದರು, ಯಾಕೆಂದರೆ ಇತಿಹಾಸವನ್ನು ತಿರುಚಬಾರ್ದು ಅಂತ ಹೇಳಿಕೊಂಡು. ಅದೇ ನಮ್ಮ ಬಾಲಿವುಡ್ನ ಯಾರೂ ನಿರ್ದೇಶಕರು ಕೂಡ ಇದನ್ನು ವಿರೋಧಿಸ್ತಾ ಇಲ್ಲ, ಈ ಸಿನಿಮಾವನ್ನು ವಿರೋಧಿಸ್ತಾ ಇಲ್ಲ. ಈ ಪದ್ಮಾವತಿ ಸಿನಿಮಾ ಇರೋದು, ಈಗ ವಿಜಯಣ್ಣ ಹೇಳಿದ ಹಾಗೆ, ಜಾತಿಯನ್ನು, ಧರ್ಮವನ್ನು, ಯಾರಿಗಾದರೂ ಧರ್ಮಕ್ಕೆ ಅಥವಾ ಜಾತಿಗೆ, ಭಾವನೆಗಳಿಗೆ ಧಕ್ಕೆ ಆಗ್ತದಂತಾದರೆ ಅದನ್ನು ವಿರೋಧಿಸಲೇಬೇಕು ಪ್ರಾಮಾಣಿಕವಾಗಿ. ಈ ಪದ್ಮಾವತಿಯ ಈಗ ವಿಷಯ ಬಂದಿದೆ, ನಾನೊಂದು ನಿಮ್ಮ ಅಪ್ಪಣೆ ಇದ್ದರೆ 2 ನಿಮಿಷದಲ್ಲಿ ಆ ಪದ್ಮಾವತಿಯ ಸ್ಟೋರಿ ಹೇಳ್ತೇನೆ ನೋಡಿ. ಈಗ ರಾಜ ರತನ್ ರಾವಲ್ ಸಿಂಗ್ ಅಂತ ಒಬ್ಬ ರಾಜ, ಚಿತ್ತೋಡಿನ ಮೇವಾಡಿನ ರಾಜ. ಅವ ಪದ್ಮಾವತಿಯನ್ನು ಸ್ವಯಂವರದ ಮೂಲಕ ವಿವಾಹ ಆಗ್ತಾನೆ. ಆ ಪದ್ಮಾವತಿಯ ಆಸ್ಥಾನದಲ್ಲಿ, ಅವರ ಆಸ್ಥಾನದಲ್ಲಿ ರಾಘವ ಚೇತನ್ ಒಬ್ಬ ಸಂಗೀತ ಕಲಾವಿದ ಇರ್ತಾನೆ. ಅವನಿಗೆ ಒಂದು ರಾಜದ್ರೋಹದ ಒಂದು ಆಪಾದನೆ ಮೇರೆಗೆ ಅವನಿಗೆ ಕತ್ತೆಯಲ್ಲಿ ಕುರಿಸಿ ಅಪಮಾನ ಮಾಡಿಕೊಂಡು ಗಡೀಪಾರಾಗ್ತದೆ. ಆ ಗಡೀಪಾರಾದ ಅವಮಾನಕ್ಕೆ ಸೇಡು ತೀರಿಸಲಿಕ್ಕೋಸ್ಕರ ಆ ರಾಘವ ಚೇತನ, ಆ ಸಂಗೀತ ಕಲಾವಿದ, ದೆಹಲಿ ಸುಲ್ತಾನನಾಗಿರುವಂತಹ ಅಲ್ಲಾವುದ್ದೀನ್ ಖಿಲ್ಜಿ ಬಳಿ ಹೋಗ್ತಾನೆ. ಅವನು ಕಾಮಾಂಧನಾಗಿರುವುದು ಎಲ್ರಿಗೂ ಗೊತ್ತಿರೋ ವಿಷಯ, ಅಲ್ಲಾವುದ್ದೀನ್ ಖಿಲ್ಜಿ. ಅವನ ಬಳಿ ಹೋಗಿ ಪದ್ಮಾವತಿಯ ಸೌಂದರ್ಯವನ್ನು ಅವನಿಗೆ ಕಾಮೋದ್ರೇಕಗೊಳ್ಳುವಂತೆ ವಿವರಣೆ ಮಾಡ್ತಾನೆ, ಅವಳನ್ನು ವರಿಸಬೇಕು ಎನ್ನುವ ದೃಷ್ಟಿಯಿಂದ. ಆ ರಾಘವ್ ಚೇತನ್ನ ಮಾತಿಗೆ ಅವನು ಪ್ರಚೋದನೆಗೊಂಡು ಅಲ್ಲಾವುದ್ದೀನ್ ಖಿಲ್ಜಿ ಈ ಚಿತ್ತೋಡಿನ ರಾಜ ರತನ್ ರಾವಲ್ ಸಿಂಗ್ನ ಆಸ್ಥಾನಕ್ಕೆ ಬಂದು, ಒಂದು ಸರ್ತಿ ನನಗೆ ನಿಮ್ಮ ರಾಣಿಯನ್ನು ನೋಡಬೇಕು, ಅವಳು ನನ್ನ ಸಹೋದರಿ ಇದ್ದ ಹಾಗೆ, ಆದ್ದರಿಂದ ಒಂದು ಸರ್ತಿ ಅವಳ ಭೇಟಿಗೆ ಅವಕಾಶ ಕೊಡಬೇಕು ಅಂತ ಕೇಳಿಕೊಳ್ತಾನೆ. ರಾಜ ರತನ್ ರಾವಲ್ ಸಿಂಗ್ ಒಪ್ತಾನೆ. ಆದರೆ ರಾಣಿ
ಅವಳಿಗೆ ಮೊದಲೇ ಗೊತ್ತಿರ್ತದೆ ಇನ್ನು ಬೇರೆ ಯಾವುದಾ ದುರುದ್ದೇಶದಿಂದ ನನ್ನನ್ನು ನೋಡಲಿಕ್ಕೆ ಬಂದಿದ್ದಾಳೆ ಅಂತ. ಆ ಪತಿವ್ರತೆಯಾಗಿರುವಂತಹ ಪದ್ಮಾವತಿ ರಾಣಿ ಅವನಿಗೆ ಖಾಲಿ ಕನ್ನಡಿಯ ಮುಖಾಂತರ ಮುಖ ತೋರಿಸ್ತಾಳೆ. ಆ ಕನ್ನಡಿಯಲ್ಲಿ ಮುಖ ನೋಡಿಯೇ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅಲ್ಲಾವುದ್ದೀನ್ ಖಿಲ್ಜಿ ಸಂಚಿನ ಮೂಲಕ ಆ ರಾಜ ರತನ್ ರಾವಲ್ ಸಿಂಗನ್ನು ಅಪಹರಣ ಮಾಡ್ತಾನೆ. ಆದರೆ ಒಂದು ಬಾರಿ ಅಪಹರಣ ಮಾಡಿದ್ದನ್ನು ಅವರ ಸೈನಿಕರು ಬಿಡಿಸಿಕೊಂಡು ಹೋಗ್ತಾರೆ. ಆ ಕೋಪವನ್ನು ತೀರಿಸಲಿಕ್ಕೋಸ್ಕರ ದೊಡ್ಡ ಒಂದು ಸೈನ್ಯ ಇಟ್ಕೊಂಡು ಅಲ್ಲಾವುದ್ದೀನ್ ಖಿಲ್ಜಿ ಆ ಚಿತ್ತೋಡಿನ ಮೇಲೆ ಅಚಾನಕ್ಕಾಗಿ ಆಕ್ರಮಣ ಮಾಡ್ತಾನೆ. ಆಗ ಯುದ್ಧಕ್ಕೆ ಸನ್ನದ್ಧರಾಗಿರಲಿಲ್ಲ ರಾಜ ರತನ್ ರಾವಲ್ ಸಿಂಗ್. ಅನಿವಾರ್ಯವಾಗಿ ಸೋಲುವ ಪರಿಸ್ಥಿತಿ ನಿರ್ಮಾಣ ಆಗುವಾಗ ಈ ರಾಣಿ ಪದ್ಮಾವತಿ, ಪತಿವ್ರತೆಯಾಗಿರುವಂತಹ ರಾಣಿ ಪದ್ಮಾವತಿ ದೇವಿ, ನಾನು ನನ್ನ ಮಾನ ಕಾಪಾಡಿಸಲಿಕ್ಕೋಸ್ಕರ ಅಲ್ಲಾವುದ್ದೀನ್ ಖಿಲ್ಜಿ ಅಂತಹ ಕಾಮಾಂಧನಿಗೆ ತನ್ನನ್ನು ತಾನು ಒಪ್ಪಿಸುವ ಬದಲು ಅಗ್ನಿಯಲ್ಲಿ ಆಹುತಿ ಆಗ್ತಾನೆ ಅಂತ ಹೇಳಿ ದೊಡ್ಡ ಒಂದು ಹೋಮಕುಂಡ ನಿರ್ಮಿಸಿ, ಅಗ್ನಿ ಚಿತೆ ನಿರ್ಮಿಸಿ, ಆ ಅಗ್ನಿ ಚಿತೆಯಲ್ಲಿ ತನ್ನ ಮಾನ ಉಳಿಸಲಿಕ್ಕೋಸ್ಕರ ಅಗ್ನಿ ಚಿತೆಯಲ್ಲಿ ಹಾರಿ ಪ್ರಾಣವನ್ನು ಕೊಡ್ತಾಳೆ. ಅವಳ ಹಿಂದೆ ಚಿತ್ತೋಡ್ನಲ್ಲಿರುವಂಥ ಪ್ರತಿ ಹೆಂಗಸರು ನಮ್ಮ ರಾಣಿ ಅದರಲ್ಲಿ ಹಾರಿದ್ದಾಳೆ, ನಾವು ಕೂಡ ನಮ್ಮ ಮಾನ ಕಾಪಾಡಬೇಕಂತ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಆ ಚಿತೆಯಲ್ಲಿ ಹಾರ್ತಾರೆ. ಆ ಕುಂಡ ಈಗಲೂ ಕೂಡ ಚಿತ್ತೋಡಿನ ಕೋಟೆಯಲ್ಲಿ ಉಂಟು. ಆದ್ದರಿಂದ ಇವಳು ಪದ್ಮಾವತಿ ಖಾಲಿ ರಾಣಿ ಅಲ್ಲ, ಅಲ್ಲಿನ ರಜಪೂತರಿಗೆ ಅದೊಂದು ದೇವತೆ. ಅವರು ಪದ್ಮಾವತಿಯನ್ನು ದೇವತೆ ಅಂತ ಪೂಜಿಸ್ತಾರೆ. ಅಂತಹ ಪತಿವ್ರತೆ ಹೆಂಗಸಿಗೆ, ತನ್ನ ಮಾನವನ್ನು ಉಳಿಸ್ಲಿಕ್ಕೋಸ್ಕರ ಚಿತೆಯನ್ನು ಹಾರಿದಂಥ ಹೆಂಗಸಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತಹ ಕಾಮಾಂಧನೊಟ್ಟಿಗೆ ಒಂದು ರೋಮ್ಯಾನ್ಸ್ ಸೀನಲ್ಲಿ ತೋರಿಸ್ತಾರೆ ಅಂತ ಆದರೆ ಅದು ಭಾವನೆಗಳಿಗೆ ಧಕ್ಕೆ ಬರುವುದಿಲ್ವಾ? ಇಂಥ ಇತಿಹಾಸ ಈಗ ನೋಡಿ, ಫಿಲ್ಮಲ್ಲಿ ಈಗ ಕಾಮಿಡಿ ಫಿಲ್ಮ್ ಉಂಟು, ಎಂಟರ್ಟೈನ್ಮೆಂಟ್ ಫಿಲ್ಮ್ ಉಂಟು, ರೊಮ್ಯಾಂಟಿಕ್ ಫಿಲ್ಮ್ ಉಂಟು. ಇದು ಇತಿಹಾಸ ಅಂತ ಹೇಳಿದರೆ ಈಗ ನಾವು ಸಣ್ಣದಿರುವಾಗ ಶಾಲೆಯಲ್ಲಿ ನಮಗೆ ಶಾಲೆಯಿಂದಲೇ ತಗೊಂಡು ಹೋಗ್ತಿದ್ರು. ಈಗ ಬಹುಶಃ ನಿಂತಿರ್ಬೋದು, ಶಾಲೆಯಿಂದಲೇ ಕೆಲವು ಫಿಲ್ಮ್, ಈಗ ಶ್ರೀನಿವಾಸ ಕಲ್ಯಾಣ ಇರ್ಬೋದು, ನಮ್ಮ ರಾಜಣ್ಣನವ್ರದ್ದು ಬಬ್ರುವಾಹನ ಇರ್ಬೋದು, ಅಥವಾ ಸತಿ ಅನುಸೂಯ ಇರ್ಬೋದು. ಎಲ್ಲ ನಾವು ನೋಡಿದ ಯಾಕೆ, ನಮ್ಮ ಹಿರಿಯರು ಇಂಥ ಫಿಲ್ಮ್ ನೋಡಿದರೆ ನಿಮಗೆ ಪೌರಾಣಿಕ ಕಥೆಗಳದ್ದು ಫಿಲ್ಮ್ ಇರ್ಬೋದು. ಯಾಕೆ ಇದನ್ನೇ ನಾವು ನಿಜ ಅಂತ ನಮ್ಮ ಸಣ್ಣದಿಂದ ನೋಡಿರುವಾಗ ಅದೇ ನಮ್ಮ ತಲೆಯಲ್ಲಿ ಕೂತ್ಕೊಳ್ತದೆ. ಅದು ಇಂಥದ್ದನ್ನು ಈಗ ಒಂದು 10 ವರ್ಷ ಆದಮೇಲೆ ಪದ್ಮಾವತಿಯ ಕಥೆಯನ್ನು ತೋರಿಸುವ ಬದಲು, ಇತಿಹಾಸ ತೋರಿಸುವ ಬದಲು ಸಣ್ಣ ಮಕ್ಕಳು ಇಂಥ ಸಿನಿಮಾ ನೋಡಿ ಇವಳೇ ಪದ್ಮಾವತಿ ಅಂತ ತೋರಿಸಿದರೆ ಹಾಗೆ ಹೇಗೆ ಆಗ್ತದೆ? ಅದಕ್ಕೋಸ್ಕರ ವಿರೋಧ. ಸಿನಿಮಾ ನಿರ್ದೇಶಕನಿಗೆ ಮನೋರಂಜನೆಯನ್ನು ಕೂಡ ಸೇರಿಸುವುದು ಅಗತ್ಯ ಅಂತ ಅನಿಸ್ತಿಲ್ಲ. ನಾನು ಹೇಳುವುದೇನು, ಈಗ ಅವರು ಅಲ್ಲಿವರೆಗೆ ಹೇಳಿದ ಕತೆ ಉಂಟಲ್ಲ, ಅದರ ನಂತರ ಈಗ ನಾವು ಯಾರು ಪದ್ಮಾವತಿಯನ್ನು ನೋಡಲಿಲ್ಲ, ನಾವು ಅದರಲ್ಲಿ ಏನು ಇದೆ ಅಂತ ಹೇಳಿದರೆ ಅದು ಸೆನ್ಸಾರ್ ಆಗುವ ಮೊದಲು ಒಂದು ಆ ಜನಾಂಗದ ಕೆಲವು ಪ್ರಮುಖರಿಗೆ ಮತ್ತು ಮಾಧ್ಯಮದವರಿಗೆ ಅದನ್ನು ತೋರಿಸಿದ್ದಾರೆ. ನಾವೀಗ ನೋಡಲಿಲ್ಲ, ನಾವು ಅದನ್ನು ಪದ್ಮಾವತಿಯ ಬಗ್ಗೆ ನಾವು ನೋಡದೆ ನಾವು ವಿರೋಧ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಇವರು ಹೇಳಿದಾಗೆ ಈಗ ಆ ಥರದ್ದು ಒಂದು ತಿರುಚುವಿಕೆ ಆಗಿದ್ದರೆ ಏನು, ಈಗ ರಾಣಿ ಆತನ ಜೊತೆ ಒಂದು ರೊಮ್ಯಾಂಟಿಕ್ ಹಾಡು ಹಾಕಿದ್ದಾರೆ, ಇವರು ಕಮರ್ಷಿಯಲ್ ಗೆಲುವಿಗೋಸ್ಕರ ಅದನ್ನು ಹಾಕಿರ್ಬೋದು. ಆ ಹೀರೋಗೆ ಮತ್ತು ಆ ಹೀರೋಯಿನ್ಗೆ ಒಂದು ಪಾತ್ರ ಇದ್ದಿರ್ಬೋದು, ಅಲ್ಲಾವುದ್ದೀನ್ ಖಿಲ್ಜಿಯ ಪಾತ್ರ ಇದ್ರೆ ರಾಣಿ ಆ ಥರದ್ದು ಒಂದು ಹಾಕಿದ್ರೆ, ಅದನ್ನು ಹಾಕಿದ್ರೆ ಈಗ ರಾವಣನಿಗೆ ಮತ್ತೆ ಸೀತೆಗೆ ಒಂದು ಕನಸು ಬೀಳುವ ಹಾಡು ಹಾಕಿದ್ರೆ ನಮ್ಗೆ ಎಷ್ಟು ನೋವಾಗ್ತದೆ. ಕನಸು ಅಂತ ನಿರ್ದೇಶಕ ಹೇಳ್ಬೋದು, ಅರ್ಥ ಆಯ್ತಾ? ಕಮರ್ಷಿಯಲ್ ಅಂಶಕ್ಕೋಸ್ಕರ ಅವರಿಬ್ಬರಿಗೆ ಒಂದು ಡ್ಯುಯೆಟ್ ಹಾಡಬೇಕು ಅಂತ ಹೇಳಿ ಹಾಕಿದ್ರೆ ಆ ಜನಾಂಗಕ್ಕೆ ನೋವಾಗುವಾಗ ಅವರು ಅದಕ್ಕೆ ಪ್ರತಿಭಟನೆ ಮಾಡೋದು ತಪ್ಪಂತ ನಾನು ಹೇಳೋದಿಲ್ಲ. ಆದರೆ ಪ್ರತಿಭಟನೆಯ ಇದರಲ್ಲಿ ಅಮಲಿನಲ್ಲಿ ಉದ್ರೇಕಗೊಂಡು ಅವರು ಅದನ್ನು ಪಾತ್ರ ಮಾಡಿದಂಥ ನಟಿಯ ತಲೆಯನ್ನು ಕಡಿಬೇಕು, ಆ ತಲೆಗೆ ಅದು ಅವರದ್ದು ತಪ್ಪು ಅಂತ ಹೇಳಿ, ಅದು ಅತಿರೇಕ ಅಂತ ಹೇಳಿ. ಯಾಕಂದ್ರೆ ಅದಕ್ಕೆ ಸಂಪೂರ್ಣ ಹೊಣೆ ನಿರ್ದೇಶಕ ಮತ್ತೆ ನಿರ್ಮಾಪಕ ಆಗಿರ್ತಾನೆ. ನಟರು ಅವರ ಹೊಟ್ಟೆಪಾಡಿಗೆ ಅವರು ಉದ್ಯೋಗದ ನಿಮಿತ್ತ ಅವರು ಅದರಲ್ಲಿ ಪಾತ್ರ ಮಾಡಿರ್ತಾರೆ. ನಿರ್ದೇಶಕ ಕಥೆಯನ್ನು ಹೇಳುವಾಗ ಸಂಪೂರ್ಣ ವಿವರಣೆಯನ್ನು ನೀಡುವುದಿಲ್ಲ. ಇಂಥ ಪಾತ್ರ ಅಂತ ಹೇಳ್ತಾರೆ, ಅವರೊಂದು ಒಳ್ಳೆಯ ರಾಣಿಯ ಪಾತ್ರ ಅಂತೇಳಿ ಮಾಡಿರ್ಬೋದು. ಮಾಡುವಾಗ ಅದರಲ್ಲಿ ಸಂಪೂರ್ಣ 75% ಚಿತ್ರೀಕರಣ ಆಗಿ ಅಲ್ಲಿ ಒಂದು ಹಾಡು ಹಾಕುವಾಗ ಅವರು ನಾನು ಮಾಡೋದಿಲ್ಲ ಅಂತ ಹೇಳಲಿಕ್ಕೇನು ಆಗುದಿಲ್ಲ. ನಟಿಯಲ್ಲಿ ನೀವು ಒಬ್ಬ ನಟ ಕತೆ ಕೇಳಬೇಕು ಅಂತ ಹೇಳ್ತೀರಾ? ಈಗ ಅಲ್ಲ, ಎಷ್ಟು ಕತೆ ಕೇಳಿದ್ರು ಈಗ ಕತೆ ಸಂಪೂರ್ಣ ಈಗ ಇವರು ಹೇಳಿದ್ರು ಅಲ್ಲಿವರೆಗೆ ಹಾಗೆ ಚಿತ್ರೀಕರಣಗೊಂಡು ಆ ನಂತರ ಒಂದು ಹಾಡು ಹಾಕ್ತಾರೆ ಅಂತ ಹೇಳಿ ಅವರಿಗೆ ಅದನ್ನು ವಿವರಿಸಿ ಇರುವುದಿಲ್ಲ. ಅಲ್ಲಿ ಏನು ತಿದ್ದುಪಡಿ ಆಗ್ತದೆ ಅಂತ ಹೇಳಿಕೊಂಡು ನಟರಿಗೆ ಗೊತ್ತಿರುವುದಿಲ್ಲ. ಅದಕ್ಕೆ ಹೊಣೆ ನಿರ್ದೇಶಕ ಆಗಿರ್ತಾನೆ. ಇವನ್ ನಿರ್ಮಾಪಕನು ಸಂಪೂರ್ಣ ಹೊಣೆ ಆಗಿರುವುದಿಲ್ಲ, ನಿರ್ದೇಶಕ ಅದಕ್ಕೆ ಹೊಣೆ ಆಗ್ತಾನೆ. ಅವನ ಮೇಲೆ ನಾವು ಏನು ಚಾರ್ಜ್ ಮಾಡಬೇಕಲ್ಲದೆ ನಟಿಯ ಮೂಗು ಕತ್ತರಿಸ್ತೇವೆ, ಅವರ ತಲೆ ಕತ್ತರಿಸ್ತೇವೆ ಹೇಳಿದ್ದು ಅವರದ್ದು ಅದು ದೊಡ್ಡ ಅತಿರೇಕ ಅಂತ. ಈಗ ನೀವು ಕೂಡ ಈಗ ಒಂದು ಸಿನಿಮಾದಲ್ಲಿ ಮಾಡ್ತೇವೆ ಕಟಪಾಡಿ ನಿಮ್ಗೆ ಮೊದಲು ಕತೆ ಇರುವಾಗ ಮತ್ತೆ ಅದು ತೋರಿಸುವಾಗ ಬದಲಾದ್ರೆ ಅದು ನಿಮ್ಮ ಮೇಲೆ ಆರೋಪ ಬರ್ತದೆ. ಈಗ ನನಗೆ ಅಲ್ಲಿ ಸಂಭಾಷಣೆ ಬರುವಾಗ ಒಂದು 2-3 ಇದಕ್ಕೆ ನಾನು ಒಪ್ಪಲಿಲ್ಲ ಆ ಸಂಭಾಷಣೆಗೆ. ಅಂದರೆ ಯಾಕೆ ಹೇಳಿದರೆ, ನಾನು ರಂಗಭೂಮಿಯಲ್ಲಿ ಸಿನಿಮಾದಲ್ಲಿ ಯಾವುದನ್ನು
ದ್ವಂದ್ವಾರ್ಥವನ್ನು ವಿರೋಧ ಮಾಡ್ತೇನೆ ಅಥವಾ ಅಂತ ಒಂದು 2-3 ಶಬ್ದಗಳು ಬಂತು. ಬಟ್ ನಾನು ಶಬ್ದ ನಾನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಅದು ಎಲ್ರಿಗೆ ಅದು ಆಗೋದಿಲ್ಲ. ಈಗ ನಾನು ಹೇಳಿದ್ರಿಂದ ಅವರು ಒಪ್ಪಿಕೊಂಡ್ರು, ಬಿಟ್ಟರು. ಈಗ ನಿರ್ದೇಶನ ಸ್ವಾತಂತ್ರ್ಯಕ್ಕೆ ಎಲ್ಲ ಒಂದು ಕೈ ಹಾಕಿದ್ರಿ ಅಂತ ಅವ್ರು ಅನ್ಕೊಳ್ಬಾರ್ದು. ಇಲ್ಲ, ನಾನು ಅವರಿಗೆ ವಿವರಿಸಿ ಹೇಳಿದೆ, ಬೇಡ ನಮ್ಮ ಪ್ರೇಕ್ಷಕರಿಗೆ ಈ ಥರದ್ದು ಇದು ಶಬ್ದಗಳು ಬೇಡ ಅಂತ ಹೇಳಿದೆ. ನಾನು ಇದನ್ನು ವಿರೋಧ ಮಾಡ್ತೇನೆ, ಯಾವಾಗಲೂ ಬೇರೆಯವರಿಗೆ ಹೇಳ್ತೇನೆ, ನಾನು ಅದನ್ನೇ ಮಾಡಬಾರದು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡ್ರು. ಮುಂಚೆಯಿಂದ ಹಿಂದೆಯಿಂದ ವಿಜಯಣ್ಣ ನೋಡ್ತಾ ಇದ್ದೇನೆ. ಅವರು ಈಗ ನೋಡಿ ಫಿಲ್ಮ್ ಈಗ ಫಾರ್ ಎಕ್ಸಾಂಪಲ್ ಪದ್ಮಾವತಿಯ ಪಾತ್ರದಲ್ಲಿ ದೀಪಿಕಾ ಹೇಳ್ಬೋದಿತ್ತ ಅದು ಇಲ್ಲ ವಾಸ್ತವದಲ್ಲಿ ಅಲ್ಲ ಈಗಿನ ಅಲ್ಲ ದೀಪಿಕಾ ಪಡುಕೋಣೆ ಅದು ನಾನು ವೈಯಕ್ತಿಕವಾಗಿ ಅವರು ಒಂದು ಕಲಾವಿದೆ ಹೌದು. ಆದರೆ ಅವರು ಯಾವ ಮಟ್ಟಕ್ಕೆ ಇಳಿಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಅಲ್ಲ ನಾವು ಕಲಾವಿದೆಯಾಗಿ ದೂರಬಾರ್ದು, ಅದು ಬಿಡಿ, ಅದು ಬೇರೆ ವಿಷಯ. ಈಗ ವಿಜಯಣ್ಣ ನಮಗೆ ಹಿಂದಿನಿಂದ ಗೊತ್ತಾದಾಗ ಈಗ ಫಿಲ್ಮ್ ಒಂದು ಹಿಟ್ ಆಗಬೇಕಾದ್ರೆ ಈಗಿನ ಯಂಗ್ ಜನ್ರೇಷನ್ ಒಂದು ಡಬಲ್ ಮೀನಿಂಗ್ ಜೋಕ್ಸಿಗೆ ತುಂಬ ನೆಗಾಡ್ತಾರೆ. ಇಲ್ಲಾದರೆ ಇಂಥದ್ದೆಲ್ಲ ಮುಂಚೆಯಿಂದ ನಮ್ಮ ವಿಜಯಣ್ಣ ಆಗಲಿ ಸ್ವಲ್ಪ ತುಳುನಾಡಿನ ನಿರ್ದೇಶಕರಾಗಲಿ ಡಬಲ್ ಮೀನಿಂಗನ್ನು ವಿರೋಧಿಸ್ತಾ ಬಂದಿದ್ದಾರೆ. ಇವರು ಕೂಡ ಹಿಟ್ಟಾಗಲಿಕ್ಕೆ ಹಾಕ್ಬೋದಿತ್ತಲ್ಲ, ನಾಟಕದಲ್ಲಿ ಆಗಲಿ ಫಿಲ್ಮಲ್ಲಿ ಆಗಲಿ, ಯಾಕೆ ಹಾಕೋದಿಲ್ಲ? ಒಂದು ವಿಧಿ ಅಂತ ಒಂದು ನಿಯಮ ಅಂತ ಇರ್ತದೆ, ನೀತಿ ನಿಯಮ ಅಂತ ಇರ್ತದೆ ಫಿಲ್ಮ್ಗೋಸ್ಕರ, ಅದನ್ನೇ ಕಾಪಾಡಬೇಕು ಅಂತ ಹೇಳೋದು. ಈಗ ಪದ್ಮಾವತ ಅಂತ ಒಂದು ಕಾದಂಬರಿ ಆಧಾರಿತ ಫಿಲ್ಮ್ ಅದು. ಈಗ ಅಲ್ಲಾವುದ್ದೀನ್ ಖಿಲ್ಜಿಗೆ ಕನಸು ಬಿದ್ದಿರ್ಬೋದು, ಅದನ್ನು ತೋರಿಸ್ಬೇಕಂತಿಲ್ಲಲ್ಲ. ಒಂದು ತೋರಿಸಿದ್ರೆ ಭಾವನೆಗಳಿಗೆ ಧಕ್ಕೆ ಆದರೆ ಅದನ್ನು ತೋರಿಸುವ. ಈಗ ಫಿಲ್ಮ್ ನಾವು ನೋಡಲಿಲ್ಲ ಯಾರು ಸಹ, ಆದರೆ ಟ್ರೈಲರಲ್ಲಿ ನಮಗೆ ಕಾಣ್ತಾ ಉಂಟು ರಜಪೂತ ಹೆಂಗಸರು ಈಗಲೂ ಕೂಡ ಅವರ ವಂಶಸ್ಥರಿದ್ದಾರೆ. ಅವರು ನಮ್ಮ ಕೈಯನ್ನು ಮಾತ್ರ ತೋರಿಸುವುದು ಅವರು ಹೇಳುವ ಪ್ರಕಾರ. ಇದರಲ್ಲಿ ಅವಳು ನಲಿಯುವ ರೀತಿ ಅಥವಾ ವರ್ತಿಸುವ ರೀತಿ ಇದೆಲ್ಲವೂ ಕೂಡ ಟ್ರೈಲರಲ್ಲಿ ನಮಗೆ ಕಾಣ್ತಾ ಉಂಟು, ಹೌದಲ್ಲ? ಅದನ್ನು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಕಮರ್ಷಿಯಲ್ ಸಕ್ಸಸ್ ಕೂಡ ಮುಖ್ಯ ಅಂತ ಅನಿಸ್ತಾ ಉಂಟಾ ವಿಜಯಣ್ಣ? ಅಥವಾ ಅಲ್ಲ, ಕಮರ್ಷಿಯಲ್ ಸಕ್ಸಸ್ ಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಕಮರ್ಷಿಯಲ್ ಸಕ್ಸಸ್ ಅನ್ನು ಕೊಡಬೇಕು ಹೇಳುವಂಥ ಭರದಲ್ಲಿ ದೊಡ್ಡ ಒಂದು ಒಂದು ಯಾವುದೇ ಒಂದು ನಿಮ್ಮ ನಾಟಕ ಆದ್ರೂ ಕೂಡ ಒಂದು ವಿಸಿಲ್ ಬೀಳತ್ತೆ, ಒಂದು ಕ್ಲಾಪ್ ಬೀಳತ್ತೆ, ಇವಾಗ ನೀವೇನಾದ್ರೂ ನಿಮ್ಗೆ ಟೆಂಪ್ಟ್ ಆಗಿತ್ತಾ ಒಂದು ಡಬಲ್ ಮೀನಿಂಗ್ ಜೋಕ್? ಇಲ್ಲ ಇಲ್ಲ ಇಲ್ಲ, ನನಗೆ ಅದು ಆಗಲಿಲ್ಲ. ಯಾರಿಗಾದ್ರೂ ಆಗತ್ತಾ ಸಾಮಾನ್ಯವಾಗಿ ಬಂದಿಲ್ಲ? ಇಲ್ಲ, ನನಗೆ ಅದು ಬೇಡ ಅಂತಲೇ ಆಗುತ್ತೆ. ಯಾಕೆಂದ್ರೆ ನಾವು ಅದನ್ನು ಮಾಡೋದಿಲ್ಲ. ಯಾಕೆ ಹೇಳಿದರೆ ಶುದ್ಧ ಹಾಸ್ಯದಿಂದ ನಗಾಡಿಸುವ ಪ್ರಯತ್ನ. ಈಗ ಡಬಲ್ ಮೀನಿಂಗಲ್ಲಿ ನಗಾಡಿಸೋದು ಸುಲಭ ಅದು. ಆದರೆ ನಾವು ಅದನ್ನು ಪಬ್ಲಿಕ್ಕಿಗೆ ಕೊಡುವಂಥದ್ದು ತಪ್ಪು ಅಂತ ಹೇಳ್ತೇನೆ. ಓಕೆ, ಎಸ್. ಸೊ ದೀಪಿಕಾ ಪಡುಕೋಣೆ ಅದನ್ನು ಹೇಳ್ಬೋದಿತ್ತು ಅಂತ ನಿಮ್ಗೆ ಅನಿಸ್ತೈತಿ? ಸ್ಟಿಲ್ ಅನಿಸ್ತಾ ಉಂಟು ಗೊತ್ತಿಬಿಟ್ಟು? ದೀಪಿಕಾ ಪಡುಕೋಣೆ ಒಂದು ಸಂಜಯ್ ಲೀಲಾ ಬನ್ಸಾಲಿ ಅವರಂತ ಅವರು ದೊಡ್ಡ ನಿರ್ದೇಶಕರು. ಅವ್ರು ಹೇಳಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರತಿಭೆಯ ಬಗ್ಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಅವರ ಎದುರಿಗೆ ಏನೂ ಅಲ್ಲ. ಸಂಜಯ್ ಲೀಲಾ ಬನ್ಸಾಲಿ ಹಿಂದೆ ಹಲವಾರು ಚಿತ್ರ ಮಾಡಿದ್ದಾರೆ. ಇದರ ಹಿಂದೆ ರಾಮ್ಲೀಲಾ ಫಿಲ್ಮ್ ಮಾಡಿದ್ರು, ಅದನ್ನು ಯಾರು ವಿರೋಧಿಸಲಿಲ್ಲ. ಹಮ್ ದಿಲ್ ದೇ ಚುಕೆ ಸನಮ್ ಮಾಡಿದ್ರು, ತುಂಬಾ ಹಿಟ್ಟಾಯಿತು, ಯಾರು ವಿರೋಧಿಸಲಿಲ್ಲ. ಸಂಜಯ್ ಲೀಲಾ ಬನ್ಸಾಲಿ ಇದರಲ್ಲಿ ಮುಖ್ಯ ಅಲ್ಲ, ನಿರ್ದೇಶಕ ಮುಖ್ಯ ಅಲ್ಲ, ಇಲ್ಲಿ ಬಂದಿರುವ ಪಾತ್ರ. ಈಗ ದೀಪಿಕಾ ಪಡುಕೋಣೆ ಈಗ ಅವರು ಹಿಂಸೆ ಮಾಡುವ ರೀತಿಯಲ್ಲಿ ವರ್ತಿಸಿದ್ರು ಪಬ್ಲಿಕ್, ಅದು ಬಿಡಿ, ಅದನ್ನು ಅಲ್ಲಿ ಅವರಿಗೆ ನೆಗ್ಲೆಕ್ಟ್ ಮಾಡ್ಬೋದಿತ್ತು. ಆದರೆ ಇತ್ತೀಚೆಗೆ ದೀಪಿಕಾ ಪಡುಕೋಣೆ ಕೂಡ ಮಾಧ್ಯಮಗಳಲ್ಲಿ ಕೊಡುತ್ತಿರುವ ಹೇಳಿಕೆ ಅದು ಕೂಡ ನಾವು ಗ್ರಹಿಸಬೇಕಾಗ್ತದೆ. ಇತ್ತೀಚೆಗೆ ಮೊನ್ನೆ UPಯಲ್ಲಿ ನಮ್ಮ UP ಚೀಫ್ ಮಿನಿಸ್ಟರ್ ಬಗ್ಗೆ ಕೂಡ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನುವಂಥ ಮಾಧ್ಯಮದಲ್ಲಿ ರಿಪೋರ್ಟ್ ಬರ್ತಾ ಇತ್ತು. ಅಂಥದ್ದೆಲ್ಲ ಕೂಡ ಕಲಾವಿದರು ಕೂಡ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಕು. ಪಬ್ಲಿಕ್ ಹೇಳಿಕೆ 100 ಜನ ಕೂಡ ನಮ್ಮನ್ನು ಹೊಗಳಬೇಕಂತಿಲ್ಲಲ್ಲ. ಪಬ್ಲಿಕ್ಕಲ್ಲಿ ಒಂದು 30 ಮಂದಿ ತೆಗೊಳ್ಳುವವರು ಇರ್ತಾರೆ, ಇನ್ನು 50 ಮಂದಿ ಹೊಗಳೋರು ಇರ್ತಾರೆ, 20 ಮಂದಿ ಫಿಲ್ಮೇ ನೋಡೋರು ಇರ್ತಾರೆ. ಕಲಾವಿದರು ಅದನ್ನು ಅದನ್ನು ನಾನು ಮಾಡಿದ್ದೇ ಸರಿ ಅಂತ ಹೇಳಿ ಸಮರ್ಥನೆ ಮಾಡಿದರೆ ಒಂದು ವರ್ಗಕ್ಕೆ ಧಕ್ಕೆ, ಭಾವನೆಗಳಿಗೆ ಧಕ್ಕೆ ಆಗೋ ಕೂಡ ಸಮರ್ಥನೆ ಮಾಡಿದರೆ ತಪ್ಪಾಗುತ್ತೆ. ಫ್ಯಾಷನ್ ಆಗಿ ಹೋಗಿದೆ. ಏನಂತ ಹೇಳಿದ್ರೆ ತುಂಬ ಜನರು ಒಪ್ಪುವಂಥ ಒಂದು ಭಾವನೆಗಳು, ಒಂದು ಧೋರಣೆಗಳು ಇರ್ತದೆ. ಅದನ್ನು ವಿರೋಧ ಮಾಡಿಕೊಂಡು ಒಂದು ಪ್ರಚಾರ ಗಿಟ್ಟಿಸಿಕೊಳ್ಳುವಂಥದ್ದೊಂದು ಫ್ಯಾಷನ್ ಅಲ್ಲ, ಒಂದು ಫ್ಯಾಷನ್. ನಾವು ಪ್ರಚಾರದಲ್ಲಿ ಇರಬೇಕಂತಾದ್ರೆ ಅಂಥದ್ದು ಮಾಡೋಣ ಅಂತೇಳಿ. ಈಗ ಉದಾಹರಣೆ, ಅದು ಇದಕ್ಕೆ ಸಂಬಂಧಪಟ್ಟದಲ್ಲ. ಉದಾಹರಣೆ, ಸಾಹಿತ್ಯ ಸಮ್ಮೇಳನದಲ್ಲಿ ಮೊನ್ನೆ ಅಧ್ಯಕ್ಷರು ರಾಜಕೀಯ ಮಾತನಾಡಿದ್ರು. ಇದು ಒಂದು ವಿವಾದ ಆಗಿ ಈಗ ಹೋಗ್ತಾ ಉಂಟು. ಏನಂತ ಹೇಳಿದರೆ, ನಾವು ಸಾಹಿತ್ಯ ಸಮ್ಮೇಳನ ಅಂತ ಮಾಡಿದಾಗ ಅಲ್ಲಿ ಒಂದು ಪಕ್ಷದ ಪರವಾಗಿ ಮಾತನಾಡುವಂಥದ್ದು ಇದು ಒಂದು ರೀತಿ, ಅದೊಂದು ರೀತಿಯ ಇದೊಂದು ಕೆಲವರಿಗೆ ಫ್ಯಾಷನ್ ಆಗಿ ಹೋಗಿದೆ. ಅದಕ್ಕೆ ಏನು ಮಾಡಲಿಕ್ಕೆ ಅಲ್ಲ. ಈಗ ನೀವು ಕೂಡ ಕೆಲವು ಸಮಸ್ಯೆ ಇಟ್ಕೊಂಡು ನಾಟಕ ಮಾಡಿದ್ದೀರಿ, ಕರಾವಳಿ ಸಮಸ್ಯೆ. ಅದನ್ನು ತೋರಿಸುವಾಗ ಹಾಗೆ ತೋರಿಸಿದ್ರೆ ಅದು ಡಾಕ್ಯುಮೆಂಟರಿ ಆಗುವಂಥ ಚಾನ್ಸ್ ಇದೆ, ಅಥವಾ ಜನರಿಗೆ ಅದು ಬೋರ್ ಹಿಡಿಸಬಹುದು. ಅದಕ್ಕೆ ಏನಾದರೂ ಮಸಾಲೆ ಹಾಕಬೇಕು ಅಂತ ನಿಮ್ಗೆ ಅನಿಸ್ತದೆ? ಮಸಾಲೆ ಹಾಕಬೇಕಂತಿಲ್ಲ. ನಾನು ಏನು ಹೇಳೋದು ಗೊತ್ತುಂಟ, ನೀವು ಇದ್ದದ್ದನ್ನು ಇದ್ದಾಗೆ ತೋರಿಸಿದರೆ ಯಾರು ವಿರೋಧ ಮಾಡೋದಿಲ್ಲ. ಉದಾಹರಣೆ, ನಾನು ಇತ್ತೀಚೆಗೆ ಮಾಡಿದ ಒಂದು 2-3 ನಾಟಕದಲ್ಲಿ, ಈಗ ಕೋಡೆಯಿನಿಯಲ್ಲೇ ನಾಟಕದಲ್ಲಿ ನಾನು ಇಂಥ ಒಂದು ಕ್ಲಿಷ್ಟ ಸಮಸ್ಯೆಗಳನ್ನು ತಗೊಂಡಿದ್ದೇನೆ. ಅದು ತಗೊಳ್ಳುವಾಗ ಬಿಗಿನಿಂಗ್ ಅದಕ್ಕೆ ಗಲಾಟೆ ಆಗ್ಬೋದು, ಅದು ಆಗ್ಬೋದು, ಏನೋ ಎಲ್ಲ ಬಂತಲ್ಲ. ಬಟ್ ನನಗೆ ಯಾವುದೇ ಧರ್ಮದಿಂದ ನನಗೆ ಅದಕ್ಕೆ ಇದು ಬರಲಿಲ್ಲ. ಏನು ಬ್ಯಾಲೆನ್ಸ್ ಮಾಡುದಂತ ಹೇಳಿದರೆ ಇದ್ದದ್ದು ಇದ್ದಾಗೆ ಹೇಳಿ. ಈಗ ನಾನು ಒಂದು ಧರ್ಮ ಇದ್ದರೆ
ನಾನು ಆ ಧರ್ಮದ ಪರವಾಗಿ ಮಾತನಾಡ್ಬೋದು, ನಾನು ಅದಕ್ಕೆ ಇದಿಲ್ಲ. ಆ ಧರ್ಮದ ಯಾವುದು ಸರಿ ಇದೆ ಅದನ್ನು ಸರಿ ಅಂತ ಹೇಳ್ಬೋದು. ಆ ಧರ್ಮದಲ್ಲಿ ನಡ್ಕೊಳ್ಳುವವರು ಯಾವುದು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ನಾನು ಹೇಳಬೇಕು, ಎರಡನ್ನೂ ಹೇಳಬೇಕು. ಯಾವುದು ಮೈನಸ್ ಆ್ಯಂಡ್ ಪ್ಲಸ್ ಎರಡನ್ನು ಹೇಳಬೇಕು. ಇನ್ನೊಂದು ಧರ್ಮದ ಮೈನಸ್ ಆ್ಯಂಡ್ ಪ್ಲಸ್ ಹೇಳಿ, ಅದನ್ನು ಇನ್ನೊಂದು ಪ್ರಾಬ್ಲಮ್. ಕೇರ್ಫುಲ್ ಆಗಿರೋ ಒಂದೇ ಧರ್ಮದ ಬಗ್ಗೆ ನಾವು ಒಂದೇ ಇದರ ಬಗ್ಗೆ ಪರವಾಗಿ ಮಾತನಾಡೋದು, ಇನ್ನೊಂದು ಧರ್ಮವನ್ನು ವಿರೋಧಿಸುವುದು ಕೂಡ ತಪ್ಪು, ಅದು ಸರಿಯಲ್ಲ. ಒಂದು ಧರ್ಮವನ್ನು ಖುಷಿಪಡಿಸುವುದ ಒಂದಕ್ಕೋಸ್ಕರ ನಾವು ಕಂಪ್ಲೀಟ್ ಅದು ಒಂದು ಸೈಡ್ ನಿಲ್ಲುವುದು ಕೂಡ ತಪ್ಪಾಗ್ತದೆ, ಒಂದು ಲೇಖಕನಾಗಿ ನಿರ್ದೇಶಕನಾಗಿ. ಸೊ ಗೋಪಿಭಟ್ರೆ, ಅದು ಒಂದು ಕೆಲವರು ಹೇಳ್ತಿದ್ರು, ಮುಸ್ಲಿಮರ ಬಗ್ಗೆ ಪ್ರವೀಣ್ ಬಾಯ್ ತೊಗಡೆ ಒಂದು ಹೇಳಿದ್ರು, ಧೈರ್ಯ ಇದ್ರ ಮಾಡಿ, ಹಿಂದೂಗಳ ಬಗ್ಗೆ ಯಾಕೆ ಮಾಡಿ. ವಿಶ್ವರೂಪಂ ರಿಲೀಸ್ ಆಯಿತು, ಮಾಡಿದ್ಯಾರು? ಕಮಲ್ ಹಾಸನ್ ಮಾಡಿದ್ದು. ಅದರಲ್ಲಿ ಎಷ್ಟೋ ಆಗಿನ ಒಂದು ರೀಸೆಂಟ್ಲಿ ಒಂದು ಸಾಧಾರಣ ಒಂದು 7-8 ವರ್ಷ ಆಗಿರ್ಬೋದು ಆ ಫಿಲ್ಮಿಗೆ. ಆ ಸಂದರ್ಭದಲ್ಲಿ ಅದೊಂದು ಹೈ ಬಜೆಟ್ ಸಿನಿಮಾ. ಅದರಲ್ಲಿ ಅವ ತಪ್ಪು ಮಾಡಿದೆ ಅಂತ ಹೇಳಿದರೆ, ಅಂದರೆ ಇವರ ಪ್ರಕಾರ ಒಂದು ವರ್ಗದ ಜನರನ್ನು, ಅಲ್ಪಸಂಖ್ಯಾತರನ್ನು ಟೆರರಿಸ್ಟ್ ಅಂತ ತೋರಿಸಿದ್ದು. ಇದು ಇಸ್ಲಾಂನ ವಿರೋಧಿ, ಇಸ್ಲಾಮನ್ನು ಅವನು ಅವಹೇಳನ ರೀತಿಯಲ್ಲಿ ಫಿಲ್ಮಲ್ಲಿ ತೋರಿಸಿದ್ದಾರೆ ಅಂತ ಹೇಳಿ ವಿರೋಧ ಮಾಡಿದರು. ಅಷ್ಟು ದೊಡ್ಡ ಬಜೆಟ್ ಸಿನಿಮಾ ಮಣ್ಣು ಮುಕ್ಕಿ ಹೋಯಿತು. ಅದರಲ್ಲಿ ಈಗ ನೋಡಿ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಸರ್ಕಾರ ಇತ್ತಾಗ, ಆಗ ಹೈಕೋರ್ಟ್ ಬ್ಯಾನನ್ನು ತಿರಸ್ಕಾರ ಮಾಡಿ ಪ್ರದರ್ಶಿಸಬೇಕು ಅಂತಾಯಿತು. ಸೆನ್ಸರ್ ಮಂಡಳಿಯಿಂದ ಆಲ್ರೆಡಿ ಪಾಸ್ ಆಗಿದೆ, ಹೈಕೋರ್ಟ್ ಕೂಡ ಒಪ್ಪಿತು. ಆದರೂ ಸಹ ಇವರು ಪ್ರದರ್ಶನ ಮಾಡಲಿಲ್ಲ. ತಮಿಳುನಾಡಲ್ಲಿ ಸಂಪೂರ್ಣ ಬ್ಯಾನ್ ಮಾಡಿದರು ಫಿಲ್ಮ್, ಸೆನ್ಸರ್ ಒಪ್ಪಿ ಕೂಡ, ಹೈಕೋರ್ಟ್ನ ನಿರ್ದೇಶನದ ಮೇಲೆಯೂ ಕೂಡ. ಆಗ ಯಾರೂ ಮಾತಾಡೋದಿಲ್ಲ. ಆಗ ಕೂಡ ಒಂದು ವಿಶ್ವರೂಪ, ಅದರಲ್ಲಿ ತಪ್ಪೇನಿದೆ? ಅದು ಕೂಡ ಕಾಲ್ಪನಿಕ ಸಿನಿಮಾ, ಇದು ಇತಿಹಾಸಕ್ಕೆ ಸಂಬಂಧಪಟ್ಟ ಸಿನಿಮಾ, ಇದರಲ್ಲಿ ತಿರುಚಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಏನು ಬೇಕಾದ ತಿರುಚಬಹುದು, ಅದೇ ತಿರುಚಲಿಲ್ಲ ಆ ಸಂದರ್ಭದಲ್ಲಿ. ಮೊನ್ನೆ ರಯೀಸ್ ಶಾರುಖ್ ಖಾನ್, ಅದು ಸಹ ಅಲ್ಪಸಂಖ್ಯಾತಕ್ಕೆ ಸೇರಿದಂತಹ ಶಾರುಖ್ ಖಾನ್, ಅವ ಮಾಡಿದ ರಯೀಸ್ ಫಿಲ್ಮಲ್ಲಿ ಮೊಹರಮ್ಮಿನ ಒಂದು ಸೀನಲ್ಲಿ, ಹಾಡಿನ ಸೀನಲ್ಲಿ ಒಂದು ಧ್ವಜಕ್ಕೆ ಅವಮಾನ ಮಾಡಿದ್ದಾನೆ, ಧ್ವಜ ಇಟ್ಕೊಂಡು ಹಾಡಿದ್ದಾನೆ ಅಂತ ದೃಷ್ಟಿಯಲ್ಲಿ ವಿರೋಧ ಮಾಡಿದರು ಕಾಲ್ಪನಿಕ ಸಿನಿಮಾದಲ್ಲಿ. ಆದ್ದರಿಂದ ಇದು ಇತಿಹಾಸವನ್ನು ತಿರುಚಲಿಕ್ಕೆ ಆಗದ ಸಿನಿಮಾಕ್ಕೆ ವಿರೋಧ ಮಾಡೋದು ತಪ್ಪು ಹೇಗೆ ಆಗ್ತದೆ? ಹಾಗಾದ್ರೆ ವಿಜಯಣ್ಣ, ಒಂದು ಕತೆ ಬರೆಯುವಾಗ ನೀವು ತುಂಬಾ ಬ್ಯಾಲೆನ್ಸ್ ಮಾಡ್ತೀರಿ ಅಂತ ನಾವು ಅಂದ್ಕೊಳ್ಬೇಕಾಗತ್ತಾ? ಯಾರಿಗೂ ಬೇಸರ ಬ್ಯಾಲೆನ್ಸ್ ಮಾಡಿದ್ರೆ ನಾವು ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗೆ ಆಗುತ್ತೆ. ಹಿಡಿದಿದ್ರೆ ಒಂದು ವೇಳೆ ಯಾರಾದರೂ ಒಪ್ಪೋಸ್ ಮಾಡ್ತಾರೆ, ಅದಕ್ಕಾಗಿ ನಾನು ಹೇಳೋದೇನು ಗೊತ್ತಾ, ಏನು ಇದ್ದದ್ದು ಇದ್ದ ಹಾಗೆ ಎಲ್ಲರೂ ಒಪ್ಪುವಂಥದ್ದನ್ನು ನಾವು ತೋರಿಸಲಿಕ್ಕೆ ಯಾವುದು ಹೆದರಿಕೆ ಇರೋದಿಲ್ಲ. ಯಾರಿಗೊಂದು ಬೇಸರ ಆಗತ್ತೆ, ನೀವು ಏನು ಮಾಡಿದ್ರು ಯಾರಿಗೊಬ್ಬರು ಬೇಸರ ಆಗತ್ತೆ ಅಂತ ನಿಮಗೆ ಹೆದರಿಕೆ ಇರುತ್ತಾ? ಆ ಥರ ಇರೋದಿಲ್ಲ ನನಗೆ, ನಾನು ಇಷ್ಟವರೆಗೆ ಆ ಥರ ಏನು ಇಟ್ಟುಕೊಳ್ಳಿಲ್ಲ. ಬಟ್ ನಾನು ತಗೊಳ್ಳುವಾಗ ಅಂದರೆ ಯಾರಿಗೂ ನೋವಾಗದಾಗೆ ಮಾಡೋದಂತ ಹೇಳಿದರೆ, ಇದ್ದದ್ದನ್ನು ಇದ್ದಾಗೆ ಹೇಳಿಕೊಂಡು ಆ ಥರ ಅದನ್ನು ನಮಗೆ ಸಮರ್ಥಿಸುವಂಥ ಇದು ಅದರಲ್ಲಿ ಇರಬೇಕು. ಅದು ಅಷ್ಟು ಇದ್ದುಕೊಂಡು ಮಾಡಿದರೆ ಏನು ಯಾರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗಾದರೆ ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಇದ್ದದನ್ನು ಇದ್ದಾಗೆ ಹೇಳಿದರೆ ಜನರಿಗೆ ಆಗುವಂಥ ಕೋಪ, ರೋಷ, ಆವೇಶ ಇದು ಎಲ್ಲಿಗೆ ಬಂದು ಮುಟ್ಟತ್ತೆ, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ವೆದರ್ ಸೀಲ್, PVC ವಿಂಡೋಸ್, ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್, ಡೈರಿ ಡೇ ಮತ್ತು ಪ್ಯಾರಗಾನ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸಿನಿಮಾವನ್ನು ಬಹಳ ವೈಭವೀಕರಣ ಮಾಡುವ ನಿಟ್ಟಿನಲ್ಲಿ ನಿರ್ದೇಶಕನಿಗೆ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ತೋರಿಸುವಂಥ ಒಂದು ಆಸೆ ಇದ್ದರೆ ಅದಕ್ಕೆ ಯಾಕೆ ಅಡ್ಡಿ ಬರುವಂಥ ಪ್ರಯತ್ನ ಆಗತ್ತೆ? ಇತಿಹಾಸ ತೋರಿಸ್ತೇವೆ, ಆದರೆ ಇತಿಹಾಸವನ್ನು ತೋರಿಸುವಾಗ ಒಂದಿಷ್ಟು ಮಸಾಲೆ ಅದಕ್ಕೆ ಹಾಕುವುದು ತಪ್ಪ ಅಂತ ನಿರ್ದೇಶಕ ಹೇಳಿದರೆ ಅದಕ್ಕೆ ಪ್ರೇಕ್ಷಕರು ಕೂಡ ಒಪ್ಪಿದರೆ ಪ್ರಾಬ್ಲಮ್ ಯಾಕೆ ಅಂತೇಳಿ. ಹಾಗಾದರೆ ನಿಮ್ಗೆ ಇದನ್ನು ಕೆಲವು ವಿರೋಧಿಸಿದ್ದಾರೆ, ಯಾವುದೇ ಒಂದು ಸಂಘಟನೆ ಇರ್ಬೋದು, ಪಕ್ಷ ಇರ್ಬೋದು, ವಿರೋಧಿಸಿ ಸರಿ ಅಂತ ಹೇಳ್ತೀರಾ ಅಥವಾ ವಿರೋಧಿಸಬಾರ್ದು? ಅದು ಒಬ್ಬ ಸಿನಿಮಾ, ಒಬ್ಬ ನಿರ್ದೇಶಕ. ನಾನು ಹೇಳೋದೇನು ಗೊತ್ತುಂಟ, ಈಗ ನೋಡಿ, ಈಗ ಕಿತ್ತೂರು ನಮ್ಮ ಕರ್ನಾಟಕದಲ್ಲೇ ತಗೊಳ್ಳೋಣ ನಾವು. ಕಿತ್ತೂರು ಚೆನ್ನಮ್ಮನಿಗೆ ಮತ್ತೆ ಮಲ್ಲಪ್ಪ ನಾಯಕನಿಗೆ ಒಳ್ಳೆದಿತ್ತು ಅಂತ ಹೇಳಿ ಒಂದು ನಾವು ಸಿನಿಮಾ ಮಾಡಿದರೆ ಏನಾಗ್ಬೋದು? ಕರ್ನಾಟಕದಲ್ಲಿ ಬೆಂಕಿ ಬೀಳಲಿಕ್ಕಿಲ್ವ? ಮಲ್ಲಪ್ಪ ನಾಯಕ ಮತ್ತು ಕಿತ್ತೂರು ಚೆನ್ನಮ್ಮನಿಗೆ ಸಂಬಂಧ ಇತ್ತು ಅಂತ ಹೇಳಿ ನಾವು ಕಲ್ಪಿಸಿ ಒಂದು ಸಿನಿಮಾ ಮಾಡಿದರೆ ಏನಾಗ್ಬೋದು? ಅಥವಾ ರಾಣಿ ಅಬ್ಬಕ್ಕನಿಗೆ ಮತ್ತೆ ಒಂದು ಯಾವುದೋ ಒಂದು ರಾಜನಿಗೆ ಒಂದು ಕಲ್ಪನೆ ಮಾಡಿ ಒಂದು ಡ್ಯೂಯೆಟ್ ಹಾಡು ಹಾಕಿದರೆ ಇಲ್ಲಿ ಏನಾಗ್ಬೋದು? ಇದೇ ಥರ ಅಲ್ಲಿ ಕೂಡ ಆಗಿದೆ ಅಷ್ಟೇ. ಕರೆಕ್ಟ್, ಎಸ್. ಸೊ ಅದು ವಿರೋಧವಾಗಿ ಕೇಳಿ ಬರ್ತಾ ಉಂಟು, ಮೂಡಿ ಬರ್ತಾ ಉಂಟು ಅಂತ. ಸೊ ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತ ಅನಿಸ್ತಾ ಉಂಟು. 100%. ಯಾಕೆಂದರೆ ಈಗ ನೋಡಿ, ಸತ್ಯ ಹರಿಶ್ಚಂದ್ರ ಫಿಲ್ಮ್ ಉಂಟು. ಎಷ್ಟೋ ಜನರು ಆ ಫಿಲ್ಮನ್ನು ನೋಡಿ ಸತ್ಯ ಹರಿಶ್ಚಂದ್ರ ಆ ಪಾತ್ರದ ಬಗ್ಗೆ ತುಂಬ ಜನರಿಗೆ ಗೊತ್ತಾಗಿದೆ. ಈಗ ಬಬ್ರುವಾನ, ರಾಜಣ್ಣಂದು ತುಂಬ ಫಿಲ್ಮ್ ಅಂತು, ಯಾಕೆ ಹಾಗೆ ಆಗಲಿಲ್ಲ? ಈಗ ನಮ್ಮ ತುಳುನಾಡಿನಲ್ಲಿ ಒಂದು ಕೋಟಿ ಚೆನ್ನಯ್ಯರ ಬಗ್ಗೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕಿ ಫಿಲ್ಮ್ ಮಾಡಿ, ಎಲ್ಲಿಂದಲೂ ಒಬ್ಬ ಡೈರೆಕ್ಟರ್ ಬಂದು ಹೇಳಿದ್ದು, ನಾನು ಇಲ್ಲಿಯವರು ಮಾಡೋದಿಲ್ಲ, ಎಲ್ಲಿಂದರೋ ಯಾರೋ ಒಬ್ಬ ಬಂದು ಮಾಡ್ತಾನೆ.
ಆ ಫಿಲ್ಮಿನ ಬಗ್ಗೆ ನಮಗೆ ಮೊದಲೇ ಗೊತ್ತಾದರೆ ನಾವು ಡೈರೆಕ್ಟರ್ ಮೇಲೆ ಸಂಶಯದಲ್ಲಿ ವಿರೋಧ ಮಾಡ್ತೇವೆ ಇಲ್ಲ. ವಿರೋಧ ಮಾಡೋದು ಯಾಕೆ ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಸತ್ಯ ಇದ್ದದನ್ನು ಯಾವತ್ತೂ ಯಾರು ಕೂಡ ವಿರೋಧ ಮಾಡೋದಿಲ್ಲ. ನಾನು ಹೇಳೋದು ಏನು ಗೊತ್ತಾ, ಈಗ ಬಪ್ಪನಾಡಿಗೆ ಮತ್ತು ಬಪ್ಪ ಬ್ಯಾರಿಗೆ ಸಂಬಂಧ, ಅವರಿಗೆ ಒಳ್ಳೆ ಕನೆಕ್ಷನ್ ಇತ್ತು. ಯಾವುದು? ಬಪ್ಪನಾಡು ಟೆಂಪಲ್ ನಿರ್ಮಾಣ ಆಗಲಿಕ್ಕೆ ಬಪ್ಪ ಬ್ಯಾರಿಯನ್ನು ಎರಡು ಧರ್ಮದವರು ನಾವು ಇದು ಮಾಡ್ತೇವೆ. ಟ್ಯಾಬ್ಲೋ ಅಲ್ಲ, ಅದನ್ನು ಈಗ ಟ್ಯಾಬ್ಲೋದಲ್ಲಿ ಆಗಿರ್ಬೋದು, ಒಂದೊಂದು ಸಂದರ್ಭದಲ್ಲಿ ಏನೋ ಆಗಿರ್ಬೋದು ಬಿಡಿ. ಬಟ್ ಬಪ್ಪನಾಡು ದೇವಸ್ಥಾನ ಆಗಲಿಕ್ಕೆ ಒಂದು ಇದು ಕಾರಣ ಅಂತ ಹೇಳಿಕೊಂಡು ಇರುವಂಥದ್ದನ್ನು ಯಾವತ್ತೂ ಯಾರು ಅದನ್ನು ವಿರೋಧ ಮಾಡಲಿಲ್ಲ. ಹಿಂದೂಗಳು ಅದನ್ನು ವಿರೋಧ ಮಾಡಲಿಲ್ಲ, ಮುಸಲ್ಮಾನರು ಅದನ್ನು ವಿರೋಧ ಮಾಡಲಿಲ್ಲ. ಒಳ್ಳೆ ವಿಷಯಗಳನ್ನು ಯಾವಾಗಲೂ ಇದು ಮಾಡೋದಿಲ್ಲ. ಈಗ ಕಿನ್ನಿಗೋಳಿ ಚರ್ಚಲ್ಲಿ ಆ ಚರ್ಚ್ ಉಳಿಲಿಕ್ಕೆ ಕಾರಣ ಹಿಂದೂ ಧರ್ಮದವರು ಅಂತ ಹೇಳಿಕೊಂಡು ಆ ಒಂದು ಇದಕ್ಕೆ ಯಾವುದು ಕುಟುಂಬಕ್ಕೆ ಪ್ರತಿ ವರ್ಷ ಎಲೆ ಅಡಿಕೆ ಕೊಟ್ಟು ಅವರಿಗೆ ಒಂದು ಗೌರವ ಕೊಡ್ತಾರೆ. ಈ ಚರ್ಚ್ ಉಳಿಲಿಕ್ಕೆ ಈ ಮನೆತನದವರು ಕಾರಣ ಅಂತೇಳಿ. ಇದನ್ನು ಯಾವ ಕ್ರೈಸ್ತ ಕೂಡ ವಿರೋಧ ಮಾಡಲಿಲ್ಲ. ಒಂದು ಚರ್ಚಲ್ಲಿ ಹಿಂದೂಗಳಿಗೆ ಸನ್ಮಾನ ಮಾಡಿದರು ಅಂತೇಳಿ. ಹಿಂದೆ ಏನಾಗಿದೆ ಆದದ್ದನ್ನು ಒಪ್ಪಿಕೊಂಡದ್ದನ್ನು ನಾವು ಚಿತ್ರೀಕರಣ ಮಾಡುವಾಗ ಯಾರು ವಿರೋಧ ಮಾಡೋದಿಲ್ಲ. ಆಗಿದ್ದನ್ನು ಆಗದೆ ಇರುವಂಥದ್ದನ್ನು ಕಾಲ್ಪನಿಕವಾಗಿ ತೋರಿಸುವಾಗ ಆ ಒಂದು ಜನಾಂಗ ಹೇಳುವುದರಲ್ಲಿ ತಪ್ಪು ಇದೆ ಅಂತ ಕೂಡ ನಾನು ಹೇಳುವುದಿಲ್ಲ. ಹೇಳುವುದನ್ನು ವಿರೋಧ ಮಾಡುವಂಥದ್ದನ್ನು ಆ ರೀತಿಯಲ್ಲೇ ವಿರೋಧ ಮಾಡಬೇಕು. ಅದು ಅತಿರೇಕಕ್ಕೆ ಹೋಗದೆ ಹಿಂಸೆ ಆಗದೆ ವಿರೋಧ ಮಾಡಿದರೆ ಒಳ್ಳೆಯದು ಅಂತ ಹೇಳುವುದು ನಾನು. ಧರ್ಮದ ಆಧಾರದಲ್ಲೇ ವಿರೋಧ ಮಾಡುವುದಾದ್ರೆ ಈ ಬಹುಸಂಖ್ಯಾತರಿರುವಂತಹ ಈ ಹಿಂದೂಗಳಿರುವಂತಹ ಈ ಭಾರತ ದೇಶದಲ್ಲಿ ಅಮೀರ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು ಸೂಪರ್ ಸ್ಟಾರ್ ಆಗ್ತಿರ್ಲಿಲ್ಲ. ಹೌದು. ಆ ದೃಷ್ಟಿಯಲ್ಲಿ ಧರ್ಮದ ಆಧಾರದಲ್ಲಿ ಯಾರೂ ಕೂಡ ವಿರೋಧ ಮಾಡೋದಿಲ್ಲ. ಭಾವನೆಗಳಿಗೆ ಧಕ್ಕೆ ಆದ್ರೆ ಮಾತ್ರ ಹಲವಾರು ಫಿಲ್ಮ್ ಬರ್ತದೆ. ಯಾಕೆ ಯಾರು ವಿರೋಧ ಮಾಡ್ತಾ ಇಲ್ಲ? ಭಾವನೆಗಳಿಗೆ ಧಕ್ಕೆ ಆದ್ರೆ ಮಾತ್ರ. ಆಗ ಅಲ್ಲಿ ನಮ್ಗೆ ನಾಯಕ ಯಾರು ಮುಖ್ಯ ಅಲ್ಲ. ಆದ್ರೂ ಓ ಮೈ ಗಾಡ್ಗೆ ಅಷ್ಟು ವಿರೋಧ ಬಂದಿರಲಿಲ್ಲ. ಪೀಕೆಗೆ ವಿರೋಧ ಬಂದಿದೆ. ಆದರೆ ಆ ವಿರೋಧ ಆ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಈ ಸಾಮಾಜಿಕ ಜಾಲತಾಣಗಳು ಹೆಚ್ಚು ಪ್ರಭಾವಶಾಲಿ ಆಗಿರಲಿಲ್ಲ. ಓ ಮೈ ಗಾಡ್ ಫಿಲ್ಮ್ ಬರುವ ಸಮಯದಲ್ಲಿ ವಿರೋಧ ಆಗಿದೆ, ಆದರೆ ಆ ದೊಡ್ಡ ಮಟ್ಟದಲ್ಲಿ ಅದಕ್ಕೊಂದು ಸುದ್ದಿ ಆಗಲಿಲ್ಲ. ಮತ್ತು ಅದರಲ್ಲಿ ಎಂತ ಅಂತ ಹೇಳಿದರೆ ಕೆಲವು ವಾಸ್ತವ ಅಂಶಗಳೇ ಅದನ್ನು ಇರ್ಬೋದು ಅಂತ ಹೇಳಿಕೊಂಡು ಆ ನಿಟ್ಟಿನಲ್ಲಿ ಅದು ಕನ್ವರ್ಟ್ ಆಯಿತು. ಬಿಟ್ಟರೆ ಈಗ ನಂತರ PK ಫಿಲ್ಮ್ ಎಲ್ಲ ಬರುವಾಗ ಸಾಮಾಜಿಕ ತಾಣಗಳು ತುಂಬ ಬಲಶಾಲಿ ಆಗಿದ್ದವು. ಈಗ ಮತ್ತು ಅವರ ಹೇಳಿಕೆಗಳು, ಈಗ ಅಮೀರ್ ಖಾನ್ ಅದನ್ನು ಈಗ ಪ್ರಚೋದನೆ ಯಾವಾಗ ಹೇಳಿದರೆ ಇನ್ನೊಂದು ಸೈಡಿಂದ ಅದಕ್ಕೊಂದು ಗಾಳಿ ಬಂದರೆ, ಕೆಂಡಕ್ಕೆ ಬೆಂಕಿ ತಾಗಿದ್ರೆ ಗಾಳಿ ಬಂದರೆ ಅಮೀರ್ ಖಾನ್ ಹೇಳ್ತಾನೆ ಆ ಫಿಲ್ಮ್ ನೋಡಿ, ನೀವು ಈಗ 1 ಲೀಟ್ರ್ ಹಾಲು ಶಿವಲಿಂಗಕ್ಕೆ ಹಾಕೋದು ವೇಸ್ಟ್ ಅಲ್ಲ, ಅದರ ಬದಲು ಯಾರಾದರೂ ಪಾಪದವರಿಗೆ ಕೊಡ್ಬೋದಲ್ಲ ಅಂತ. ಅದೊಂದು ನಾಯಕ ಹೇಳುವ ಮಾತಲ್ಲ. ಯಾಕೆಂತ ಹೇಳಿದರೆ ಇವರದ್ದು ಈ ಅಮೀರ್ ಖಾನ್ ಇದು 200 ರೂಪಾಯಿ ಮಲ್ಟಿಪ್ಲೆಕ್ಸ್ ಫಿಲ್ಮ್ ನೋಡೋ ಬದಲು 20 ರೂಪಾಯಿದು 10 ಜನರಿಗೆ ಊಟ ಹಾಕ್ಬೋದಲ್ಲ ನಾವು ಅಲ್ಲ ಹೇಳೋದು. ಎಲ್ಲ ನಾವು ಮಾಡಿದ್ದೇ ಸರಿ ಅಂತೇಳಿ ಸಮರ್ಥನೆ ಮಾಡಿದರೆ ಮಾತ್ರ ಇಂಥದ್ದೆಲ್ಲ ಬರೋದು. ಮತ್ತು ಆ ಫಿಲ್ಮಲ್ಲಿ ಏನಾಗಿದೆ ನೋಡಿ, ಈಗ ಎಷ್ಟು ಚಾಣಾಕ್ಷ ಆಗಿದ್ದಾನಂತೆ ಅಲ್ಲಿ ನಿರ್ದೇಶಕರು. ಎಲ್ಲರನ್ನು ಬ್ಯಾಲೆನ್ಸ್ ಮಾಡಿ, ಎಲ್ಲ ಧರ್ಮಕ್ಕೆ ಬ್ಯಾಲೆನ್ಸ್ ಮಾಡಿ ಅವರು ಮಾಡಬೇಕಿತ್ತು. ಅಂದರೆ ಏನೆಲ್ಲ ನ್ಯೂನತೆಗಳಿವೆ ಅಂತ. ಅದರಲ್ಲಿ ಕೂಡ 2 ಧರ್ಮಕ್ಕೆ ಮಾಡಿದ ಹಾಗೆ ಮಾಡೋದು, 1 ಧರ್ಮಕ್ಕೆ ಹೆಚ್ಚು ಮಾಡೋದು, ಅಂಥದ್ದೆಲ್ಲ ಮಾಡಿದರೆ ಜನರು ಕೂಡ ಬುದ್ಧಿವಂತರಿದ್ದಾರೆ ಅಂತಲೇ. ಸೊ ವಿಜಯನ್, ಹಾಗಾದರೆ ಒಬ್ಬರು ನಟ ಮತ್ತು ನಿರ್ದೇಶಕನ ಹೊರಗಿನ ಇಮೇಜ್ ಕೂಡ ಇಂಪಾರ್ಟೆಂಟ್ ಆಗುತ್ತಾ? ನೀವು ಹೊರಗೆ ಹೇಗಿರ್ತೀರಿ ಅದನ್ನು ಸಿನಿಮಾದಲ್ಲಿ ತೋರಿಸುವಾಗ, ನೀವು ಅಲ್ಲಿ ಸಿನಿಮಾದಲ್ಲಿ ಹಿಂದುತ್ವವನ್ನು ತುಂಬ ಹೊಗಳೋದು, ಹೊರಗೆ ಬಂದರೆ ನೀವು ಹಿಂದುತ್ವವನ್ನು ಬೈಯುವಂತಾದರೆ ಜನ ಕನ್ಫ್ಯೂಸ್ ಆಗ್ತಾರೆ ಅಂತ ಅನಿಸ್ತಾ ಉಂಟು. ನಿಮ್ಮದು ರಿಯಲ್ ಇಮೇಜ್ ಮತ್ತು ಸಿನಿಮಾದ ಇಮೇಜ್ ಒಂದೇ ಇರಬೇಕು ಅಂತ ಅನಿಸ್ತಾ ಇದೆ. ಅಲ್ಲ, ಅದು ಎಫೆಕ್ಟ್ ಆಗ್ಬೋದು. ಏನಂತ ಹೇಳಿದರೆ ಈಗ ಎಫೆಕ್ಟ್ ಆಗದೆ ಕೂಡ ಇರ್ಬೋದು. ಈಗ ಪರೇಶ್ ರಾವಲ್ ಇದ್ದಾರೆ, ಅವರು ಮಾಡಿದ ಪಾತ್ರ ಇದೆಲ್ಲ ಯಾವುದರಲ್ಲಿ, ಈಗ ಓ ಮೈ ಗಾಡಲ್ಲಿ ಅವರು ಮಾಡಿದ ಪಾತ್ರಕ್ಕೆ ಮತ್ತು ಅವರ ವೈಯಕ್ತಿಕ ಧೋರಣೆಗಳು, ಅವರು ಕೊಡುವಂಥ ಅನಿಸಿಕೆಗಳಿಗೆ ವ್ಯತ್ಯಾಸ ಇದೆ. ವೈಯಕ್ತಿಕ ಧೋರಣೆಗಳು ಅವರದ್ದು ಬೇರೆ ಇರ್ತದೆ, ಸಿನಿಮಾದ ಪಾತ್ರ ಅವ್ರದ್ದು ಬೇರೆ ಇದೆ. ಪರೇಶ್ ರಾವಲ್ ಇದು ನೀವು ಟ್ವಿಟರಲ್ಲಿ ನೋಡಿರ್ಬೋದು, ಅವರು ಕೊಡುವಂಥ ಹೇಳಿಕೆಗಳು ಅದು ಒಂದು ಪರವಾಗಿದ್ದರೆ ಅವರು ಪಾತ್ರ ಮಾಡಿದ್ದು ಬೇರೆ ಇದೆ. ಅದಕ್ಕೋಸ್ಕರ ಅದಕ್ಕೇನು ಪ್ರಾಬ್ಲಮ್ ಆಗಲಿಲ್ವ ಅಂತ ಹೇಳಿ ನನಗೆ ಹಾಗೆ ಅನಿಸ್ತದೆ. ಹಾಗೆ ಸಹ ಇರ್ಬೋದು. ಸೊ ದೀಪಿಕಾ ಪಡುಕೋಣೆ ಈ ಪಾತ್ರವನ್ನು ಮಾಡೋದಕ್ಕಿಂತ ಮೊದಲು ಸ್ಟಡಿ ಮಾಡಬೇಕಿತ್ತು, ಒಬ್ಬ ನಟಿಯಾಗಿ ಮಾಡಬೇಕಿತ್ತು ನಿಮ್ಗೆ ಅನಿಸ್ತದೆ? ಒಬ್ಬರು ಯಾವುದೋ ಒಂದು ಸಿನಿಮಾಕ್ಕೆ ನೀವು ಕೈ ಹಾಕುವಾಗ, ಈಗ ಅಂಡರ್ ವರ್ಲ್ಡ್ ಆಗಿರ್ಬೋದು, ಈಗ ನೀವು ಅಂಡರ್ ವರ್ಲ್ಡ್ ಸಿನಿಮಾದಲ್ಲಿ ಮಾಡ್ತಾ ಇದ್ರಿ, ಆ ಕ್ಯಾರೆಕ್ಟರ್ ನಿಜ ಹೇಗಿತ್ತು ಆ ಟೈಮಲ್ಲಿ 1980s 70s ಹೇಗಿತ್ತು ಅಂತ ನೀವು ಅದನ್ನು ಸ್ಟಡಿ ಮಾಡಬೇಕಾಗತ್ತಾ, ಅಥವಾ ನಿಮ್ಮ ನಿರ್ದೇಶಕ ಏನು ಹೇಳಿದ್ರು ಕೂಡ ನೀವು ಮಾಡಿ ಬರೋದು ಮಾತು ನಿಮ್ಮ ಕೆಲಸನ? ಅಲ್ಲ, ಒಂದು ಇದ್ದ ಪಾತ್ರವನ್ನೇ ನಾವು ಇದು ಮಾಡುವಾಗ, ಸಿನಿಮಾ ಅಂತ ಮಾಡುವಾಗ ಅಲ್ಲಿ ಏನಾಗಿದೆ ಅದನ್ನು, ಅದು ತುಂಬ ಆದದ್ದು ನಿಮಗೆ ಅಂಡರ್ ವರ್ಲ್ಡಲ್ಲಿ ಕೂಡ ಆದದ್ದು ಇದೆ ಇಂಥದ್ದು. ಏನಂತ ಹೇಳಿದ್ರೆ ಬೆಂಗಳೂರಲ್ಲಿ ಕೆಲವು ಅಂಡರ್ ವರ್ಲ್ಡ್ ಸಿನಿಮಾಗಳು ಆಗುವಾಗ ಒಂದು ಏರಿಯಾದ್ದು ರೌಡಿಯ ಬಗ್ಗೆ ಅವನು ಏನು ಮಾಡಿದ್ದಾನೆ ಅದನ್ನೇ
ಇದು ಮಾಡಬೇಕು, ಹೈಲೈಟ್ ಮಾಡಬೇಕು, ಅದನ್ನು ಬೇರೆ ಇನ್ನೊಂದು ಗ್ಯಾಂಗಿಗೆ ತಗ್ಗಿದಾಗೆ ಆಗಬಾರ್ದು, ಇಂಥದ್ದೆಲ್ಲ ಸಂಘರ್ಷಗಳು ಆಗ್ತಾ ಇರ್ತದೆ. ಇರ್ತದೆ. ಸೊ ಅದನ್ನು ಬರೆಯುವುದು ಕೂಡ ಮುಖ್ಯ ಅಂತ ಅನಿಸ್ತಾ ಉಂಟಲ್ಲ. ನೋಡಿ, ಒಂದು ಫಿಲ್ಮ್ ಹಿಟ್ ಆಗಬೇಕಾದ್ರೆ ಒಂದು ನಿರ್ದೇಶಕ ತುಂಬ ಕಷ್ಟಪಡ್ತಾರೆ. ಕಮರ್ಷಿಯಲ್ ಆ್ಯಂಗಲ್ ಕೂಡ ನೋಡಬೇಕಾಗುತ್ತೆ. ಅಲ್ಲ, ಎಲ್ಲ ಫಿಲ್ಮಲ್ಲಿ ನೋಡಿ, ಈಗ ಒಂದು ಫಿಲ್ಮಲ್ಲಿ ನಿರ್ದೇಶಕ ತುಂಬ ಕಷ್ಟಪಟ್ಟಿರ್ತಾನೆ, ಆದರೆ ಅವ ಪರದೆಯ ಹಿಂದೆ ಇರ್ತಾರೆ ನಿರ್ದೇಶಕರು. ಆ ಫಿಲ್ಮ್ ಹಿಟ್ಟಾದದನ್ನು ಅವಾರ್ಡಲ್ಲಿ ಬೆಸ್ಟ್ ಡೈರೆಕ್ಟರ್ ಕೊಡ್ತಾರೆ, ಆದರೆ ಜನರು ನೋಡೋದು ಯಾರನ್ನು? ಅವನ ಹೀರೋವನ್ನು ನೋಡಿ, ಇವನ ಫಿಲ್ಮ್ ಹಿಟ್, ಈ ಹೀರೋಯಿನ್ನ ಫಿಲ್ಮ್ ಹಿಟ್, ಆದರೆ ಅದರಲ್ಲಿ ನಿರ್ದೇಶಕರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಅದೇ ರೀತಿ ಕೆಟ್ಟದ್ದು ಆಗುವಾಗ ಕೂಡ, ಅಪಪ್ರಚಾರ ಆಗುವಾಗ ಕೂಡ ಈ ಕಲಾವಿದರು ಅದನ್ನು ತಗೊಳ್ಬೇಕು. ಈಗ ಒಳ್ಳೇದಾಗುವಾಗ ಹೇಗೆ ನಿರ್ದೇಶಕರಿಗೆ ಬರೋದಿಲ್ಲ, ಅವರ ಅಮೌಂಟ್ ಜಾಸ್ತಿ ಆಗುತ್ತೆ ಒಳ್ಳೆ ಹಿಟ್ ಆದ್ರೆ. ಇಮೇಜ್ ಅಪಪ್ರಚಾರ ಕೂಡ ರೆಡಿ ಇರಬೇಕು ಅಂತ ಹೇಳಿ, ಕಲಾವಿದರು ತಪ್ಪಿರುವುದಿಲ್ಲ, ಆದ್ರೂ ಸಹ ಇಂಥದಕ್ಕೆಲ್ಲ ರೆಡಿ ಇರಬೇಕು. ನೆಗೆಟಿವ್ ಬಂದು ನಂದಲ್ಲ ನಿರ್ದೇಶಕ ಅಂತ ಹೇಳುದು, ಒಳ್ಳೆ ಆದ್ರೆ ನಾನೇ ಮಾಡಿದ್ದು ಅಂತ ಹೇಳುದು ಹೇಳ್ಬಾರ್ದು. ವೀರಪ್ಪನ್ ಸಿನಿಮಾ ಬರುವಾಗ, ಫಸ್ಟ್ ವೀರಪ್ಪನ್ ಸಿನಿಮಾ ಬರುವಾಗ ವೀರಪ್ಪನನ್ನು ಹಿಡಿಲಿಕ್ಕೆ ಯಾರೆಲ್ಲ ಕಾರಣಕರ್ತರು ಹೇಳುವಂಥದ್ದು ಒಂದು ರಿಜಿಸ್ಟರ್ ಆಗಿತ್ತು ಅಂತ. ಮೊನ್ನೆ ರಾಮ್ ಗೋಪಾಲ್ ವರ್ಮ ಮಾಡಿದರು. ಅವಾಗ ಏನಂತ ಹೇಳಿದರೆ, ಅದರಲ್ಲಿ ಈ ಹಿಂದೆ ನಾವು ಕಾಣದ ಒಂದು ಪೊಲೀಸ್ ಅಧಿಕಾರಿ ಅಂದರೆ ಅದಕ್ಕೆ ಪ್ರಮುಖ ಕಾರಣ, ಅದನ್ನು ಅವರು ಹೈಲೈಟ್ ಮಾಡಿದರು, ಎಸ್ ವಿಜಯಕುಮಾರ್ ಅವರದ್ದು. ಅರ್ಥ ಆಯ್ತಾ? ಹಾಗೆ ಒಂದು ಸಿನಿಮಾದಲ್ಲಿ ಆ ಸತ್ಯವನ್ನು ಅಡಗಿಸಿಟ್ಟುಕೊಂಡಿದ್ರೆ ಇನ್ನೊಂದು ಸಿನಿಮಾದಲ್ಲಿ ಅದು ಓಪನ್ ಆಯಿತು. ಈ ಥರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿ, ಏನಾಗಿದೆ ಅದನ್ನು ಅಂಥದ್ದು ಬೇಕು, ಅದು ಅಭಿವ್ಯಕ್ತಿ, ಅದನ್ನು ನಾವು ತಡೆ ಮಾಡಬಾರ್ದು. ಈಗ ಎರಡನೇ ಇದರಲ್ಲಿ ಸಿನಿಮಾದಲ್ಲಿ ಅವ್ರದ್ದು ಹೆಸರೇ ಬರಲಿಲ್ಲ ಅಂತ, ಕೆಲವೊಂದು ರಾಜಕೀಯ ಕಾರಣಗಳಿಂದಾಗಿ ಆ ಹೆಸರು ಮುಚ್ಚಿ ಹೋಗಿತ್ತು. ಎರಡನೇ ಸಿನಿಮಾದಲ್ಲಿ ರಿಯಲ್ ಕಾಫ್ ಯಾರು ಅದಕ್ಕೆ ತುಂಬ ಶ್ರಮ ಪಟ್ಟದ್ದು ಅದನ್ನು ಅವರು ಇದು ಮಾಡಿದ್ದಾರೆ. ಒಂದನೇ ಫಸ್ಟ್ ಸಿನಿಮಾದಲ್ಲಿ ಏನಾಗಿದೆ ಹೇಳಿದರೆ, ಅದು ಅವ್ರು ಕೇಳಿಕೊಂಡು ಹೋದಾಗಿರ್ತದೆ. ಕರೆಕ್ಟ್. ಸೊ ನಿರ್ದೇಶಕನ ಕಲ್ಪನೆ ಕೂಡ ಅಲ್ಲಿ ಮುಖ್ಯ ಇರ್ತದೆ. ಅದೇ ನಾನು ಹೇಳಿದೆಲ್ಲ, ಕಲ್ಪನೆ ಮುಖ್ಯ, ಒಟ್ಟಲ್ಲಿ ಏನು ಸತ್ಯವನ್ನು ಹೇಳುವಂಥದ್ದು ಅಷ್ಟೇ. ಇದಾಗ ಮಸಾಲ ಹಾಕುವ ಇದರಲ್ಲಿ ಒಂದು ಇದನ್ನು ತಿರುಚಬಾರದು ಹೇಳುವಂಥ. ಇದೇ ಫಿಲ್ಮಲ್ಲಿ ಪದ್ಮಾವತಿ ಬದಲು ಬೇರೆ ಹೆಸರು ಇಡೋದು, ಅಲ್ಲಾವುದ್ದೀನ್ ಖಿಲ್ಜಿ ಹೆಸರು ಬೇರೆ ಇಡೋದು, ಚಿತ್ತೋಡೆ ಬದಲು ಬೇರೆ ಇಡೋದು, ಯಾರಿಗೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇದೊಂದು ಕಾಲ್ಪನಿಕ ಆದರೆ ಓಕೆ, ಇತಿಹಾಸವನ್ನು ತೋರಿಸುವ ದೃಷ್ಟಿಯಲ್ಲಿ ಮಾತ್ರ ಇದು ತಪ್ಪು. ಕೆಲವೊಮ್ಮೆ ಸ್ಟಾರ್ಟಿಂಗ್ ಅಲ್ಲಿ ಆಗ್ತಾರಲ್ಲ, ಈ ಸಿನಿಮಾಕ್ಕೂ ನಾವು ಬರೆದ ಕಥೆಗೂ ಏನು ಸಂಬಂಧ ಇಲ್ಲ, ಯಾರಿಗಾದ್ರೂ ಸಂಬಂಧ ಇದ್ದರೆ ಬೇಸರ ಮಾಡ್ಬೋದು, ಅದೆಲ್ಲ ನಿಮ್ಗೆ ಅದು ಬರೀ ಇದರಲ್ಲಿ ಪದ್ಮಾವತ ಅಂತ ಕಾದಂಬರಿ ಆಧಾರಿತ ಫಿಲ್ಮ್ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಅಲ್ಲ, ಅದು ಏನು ಗೊತ್ತಾ, ಅದು ಲಾಸ್ಟಿಗೆ ಕೋರ್ಟ್ ಕೇಸಿಗೆ ಹೋಗುವಾಗೆಲ್ಲ ಅದೊಂದು ಇದಿರುತ್ತೆ, ಏನು ಗ್ರಿಪ್ ಇರುತ್ತೆ, ಸಂಬಂಧ ಇಲ್ಲ. ಎಲ್ಲರೀಗ ಅದು ಸಂಬಂಧ ಇರಲಿ ಇಲ್ಲದೇ ಇರಲಿ ಅದೊಂದು ಕಾರ್ಡ್ ಫಿಕ್ಸ್ ಆಗಿರ್ತದೆ. ಈಗ ಏನು ಇದು ಕಾಲ್ಪನಿಕ, ಇದಕ್ಕೆ ಮತ್ತೆ ಇದಕ್ಕೆ ಯಾವ್ದು ಸಂಬಂಧ ಇಲ್ಲ, ಎಲ್ಲಿಯಾದ್ರೂ ಸಿಕ್ಕಾಕೊಂಡ್ರೆ ಅದು ನಾಳೆ ಉಪಯೋಗಕ್ಕೆ ಬರ್ತದೆ ಹೇಳುವಂಥ ದೃಷ್ಟಿಯಲ್ಲಿ ಅದು ಹಾಕಿಬಿಡೋದು ಅಷ್ಟೇ. ಅದು ಬರೀ ಕೇವಲ ಒಂದು ಕರ್ಟೆಸಿ. ಈಗ ನಾವು ಧೂಮಪಾನ ಮಾಡೋದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಗೆ ಬೀಳ್ತದೆ, ಅದು ಆ ಥರ ಇದೊಂದು ಫಿಕ್ಸ್, ಅದು ಸೆನ್ಸಾರ್ ಆಗೋದು ಅದೊಂದು. ಎಸ್, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮ ಕೊನೆಯ ಭಾಗದಲ್ಲಿ 10 ನಿಮಿಷಗಳ ಅವಧಿಯಲ್ಲಿ. ಹಾಗಾದರೆ ಇದು ಯಾವ ರೀತಿಯಲ್ಲಿ ಬರುವ ಹೊಸ ನಿರ್ದೇಶಕರಿಗೆ ಅಥವಾ ಮುಂದೆ ಸಿನಿಮಾ ಮಾಡುವ ನಿರ್ದೇಶಕರಿಗೆ ಯಾವ ರೀತಿಯಲ್ಲಿ ಪಾಠ ಆಗುತ್ತೆ, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ಕಾರ್ಯಕ್ರಮ ಕೊನೆಯ ಭಾಗದಲ್ಲಿ, ಒಂದು ಪುಟ್ಟ ವಿರಾಮದ ಬಳಿಕ. ವೆದರ್ ಸೀಲ್, PVC, ವಿಂಡೋಸ್, ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್, ಡೈರಿಡೇ ಮತ್ತು ಪ್ಯಾರಗಾನ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಒಂದು ಸಿನಿಮಾ ಮಾಡುವ ಮೊದಲು ಆ ಸಿನಿಮಾದ ನಿರ್ದೇಶಕನಾಗಿರ್ಬೋದು ಅಥವಾ ಲೇಖಕನಾಗಿರ್ಬೋದು ಎಷ್ಟರ ಮಟ್ಟಿಗೆ ಕೇರ್ಫುಲ್ ಆಗಿರಬೇಕು ಎನ್ನುವುದು ಬಹಳ ರೀತಿಯಲ್ಲಿ ಈಗ ಪದ್ಮಾವತಿ ಸಿನಿಮಾದಿಂದ ಪಾಠವನ್ನು ಕಲಿಯುವಂಥ ಹಂತಕ್ಕೆ ನಮ್ಮ ಸಿನಿಮಾದ ನಿರ್ದೇಶಕರು ಅಥವಾ ಲೇಖಕರು ಬಂದು ಮುಟ್ಟಿದ್ದಾರಾ ಅಂತ ಅನಿಸ್ತಾ ಇದೆ. ಸೊ ವಿಜಯಣ್ಣ, ತುಂಬ ಕೇರ್ಫುಲ್ಲಾಗಿ ಇರಬೇಕು ಎನ್ನುವುದು ಒಂದು ನಿಜನ ಹಾಗಾದರೆ, ಅಥವಾ ನಮಗೆ ಧೈರ್ಯ ಇದೆ, ಏನಾಗೋದಿಲ್ಲ, ಇದೆಲ್ಲ ಗಿಮಿಕ್ಕೋಸ್ಕರನೇ ಮಾಡೋದು ನಿರ್ದೇಶಕರು ಅಂತೇಳಿ ಅನಿಸ್ತಾ ಇದೆಯಾ? ಇಲ್ಲ, ಇದು ರಿವರ್ಸ್ ಕೂಡ ಹೊಡೆಯುವಂಥ ಚಾನ್ಸ್ ಇದೆಯಾ? ಹಾಕಿ ಜನ ಏನೂ ಬರದೆ ಲಾಸ್ ಆಗುವಂಥದ್ದು ಕೂಡ ಚಾನ್ಸ್ ಇದೆಯಾ, ಅಥವಾ ಕ್ಲಿಕ್ ಆಗುವ ಚಾನ್ಸ್ ಕೂಡ ಇಲ್ಲ? ಅಂದರೆ ಎರಡೂ ಆಗ್ಬೋದು. ಏನು ಗೊತ್ತಾ, ಒಂದು ಇಂಥ ವಿವಾದಗಳಾದರೆ ಆ ಸಿನಿಮಾ ಕ್ಲಿಕ್ ಆದದ್ದು ಅಂತ ನಾವು ಉದಾಹರಣೆಯನ್ನು ನೋಡಿದ್ದೇವೆ. ಇಂಥ ವಿವಾದಗಳಾಗಿ ವಿರೋಧ ಬಂದು ಆ ಸಿನಿಮಾ ಮಣ್ಣು ಮುಕ್ಕಿದ್ದನ್ನು ನಾವು ಎರಡನ್ನು ಕಂಡಿದ್ದೇವೆ ನಾವು. ಕರೆಕ್ಟ್. ಎಸ್. ಸೊ ಹಾಗಾದರೆ ರಿಸ್ಕ್ ಉಂಟು ಅಂತ ಅನಿಸ್ತಾ ಉಂಟು ಗೋಪಿ ಭಟ್ರೆ? ನಿಮಗೆ ಇಂಥ ಸಿನಿಮಾ ನೀವು ಜಾಸ್ತಿ ನೋಡ್ಬೇಕಂತ ಅನಿಸ್ತಾ ಉಂಟು ನಿಮ್ಗೆ, ಅಥವಾ ಇಲ್ಲ ನನಗೆ? ಕೆಲವರು ಎಂತ ಮಾಡ್ತಾರೆ ಹೇಳಿದರೆ, ಒಂದು ವಿರೋಧ ಬರಲಿಕ್ಕೋಸ್ಕರ ಸಲ ಗಿಮಿಕ್ ಮಾಡ್ತಾರೆ, ಅದು ಅದೇ ಉಲ್ಟಾ ಹೊಡಿಲಿಕ್ಕೆ ಚಾನ್ಸ್ ಉಂಟು. ಈಗ ಸ್ಟಾರ್ಟಿಂಗಲ್ಲಿ ಜನವರಿ 12-17 ಸ್ಟಾರ್ಟ್ ಆದದ್ದು ವಿವಾದ, ಎಲ್ಲಿ ಕರ್ಣಿಸೇನ ಹೇಳುವವರು ಸ್ಟಾರ್ಟ್ ಮಾಡಿದ್ರು. ಈಗ ಅದು ಸ್ಪ್ರೆಡ್ ಆಗಿ 8 ಸ್ಟೇಟಿಗೆ ಅದು ಹೋಗಿದೆ ವಿರೋಧ. ಈಗ ನಮ್ಮದು ಸಹ ಇದು ಇಡೀ ಚಿತ್ರ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟ ಇರೋ ಚಿತ್ರ, ಅದೇ ಇದು ಬರಲಿ, ಬ್ಯಾನ್ ಮಾಡಬೇಕಂತ ಹೇಳೋದಿಲ್ಲ. ಆದರೆ ಏನಾದಲ್ಲಿ ವಿವಾದಾತ್ಮಕ ನೋಡಿ, ವಿವಾದಾತ್ಮಕ ಸೀನ್ ಎಂತ ಉಂಟು ಅದು ಕಟ್ ಆಗಬೇಕು.
ಇತಿಹಾಸಕ್ಕೆ ಸಂಬಂಧಪಟ್ಟ ಚಿತ್ರ ಬರಲಿ, ನಾವು ಸಹ ನೋಡ್ತೇವೆ, ನಮ್ಮ ಮಕ್ಕಳಿಗೆ ತೋರಿಸ್ತೇವೆ. ಇತಿಹಾಸಕ್ಕೆ ಸಂಬಂಧಪಟ್ಟದಾದರೆ ಅಂದು ರಾಣಿ ಅವಳು ಪದ್ಮಾವತಿ ಅಂದರೆ ಪತಿವ್ರತೆ, ತನ್ನ ಮಾನ ಉಳಿಸ್ಲಿಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ಲು, ಒಂದು ಚಿತೆಗೆ ಹಾರಿದ್ದಾಳೆ, ಅದು ಸಹ ಒಂದು ಸಂದೇಶ, ಒಳ್ಳೆ ಸಂದೇಶ ಅದು. ಆದರೆ ಇದನ್ನು ಎಲ್ಲ ಸೇರಿಸಿದರೆ ಮಾತ್ರ ಪ್ರಾಬ್ಲಮ್. ಹಾಗೆ ತೋರಿಸಿದ್ರೆ ಡಾಕ್ಯುಮೆಂಟ್ರಿ ಆಗತ್ತೆ ಅಂತೇಳಿ ಏನಾದರೂ ಸ್ವಲ್ಪ ಡಾಕ್ಯುಮೆಂಟ್ರಿ ಆಗಲಿ, ಡಾಕ್ಯುಮೆಂಟ್ರಿ ಆಗಿ ರಾಜಣ್ಣನವ್ರದ್ದು ಹಿಂದೆ ತುಂಬ ಸಿನಿಮಾ ಬಂದಿತ್ತು, ಸತ್ಯ ಹರಿಶ್ಚಂದ್ರ ಬಂದಿತ್ತು, ಬಬ್ರುವಾನ ಬಂದಿತ್ತು, ಇದು ನಮ್ಮ ಶ್ರೀನಿವಾಸ ಕಲ್ಯಾಣ ಬಂದಿತ್ತು, ಇಟ್ಟಾಗ್ಲಿಲ್ವಾ? ಅದರಲ್ಲೇನು ಮಸಾಲೆ ಹಾಕಲಿಲ್ಲ. ಆಗಕ್ಕೂ ಇದಕ್ಕೆ ವ್ಯತ್ಯಾಸ ಉಂಟು ಅಂತ ಅನಿಸ್ತಾ ಉಂಟು? ಖಂಡಿತ ವ್ಯತ್ಯಾಸ ಉಂಟು. ಈಗ ಕಮರ್ಷಿಯಲ್ ಆಗಿದೆ, ಈಗ ಇದು ಒಂದು ವ್ಯಾಪಾರ ಆಗಿದೆ. ಈಗ ನಿರ್ದೇಶಕರು, ಅಲ್ಲಿನ ಬಾಲಿವುಡ್ ನಿರ್ದೇಶಕರು, ಅವರಿಗೆ ಇದು ಭಾವನಾತ್ಮಕ ಸಂಬಂಧ ಅಲ್ಲ, ಇದು ಒಂದು ಫಿಲ್ಮ್, ಇದು ಒಂದು ಎಂಟರ್ಟೈನ್ಮೆಂಟ್. ಇದರಲ್ಲಿ ಹಣ ಹಾಕುವುದು, ಹಣ ತೆಗೆಯುವುದು ಅಷ್ಟೇ. ಅಷ್ಟೇ ಇದ್ದವರಿಗೆ ಈ ಫಿಲ್ಮಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇದೊಂದು ಭಾವನಾತ್ಮಕ ದೃಷ್ಟಿಯಲ್ಲಿ ಯಾರು ನೋಡ್ತಾರೆ ಅವರಿಗೆ ಮಾತ್ರ. ಈಗ ಮಕ್ಕಳನ್ನು ತಗೊಂಡು ಹೋಗ್ತೇವೆ ನಾವು ಕಾಮಿಡಿ ಫಿಲ್ಮಿಗೆ, ಆ ಕಾಮಿಡಿ ಫಿಲ್ಮಲ್ಲಿ ನೀವು ಬೇರೆ ಏನಾದರೂ ಹಾಕಿದರೆ ಆಗ ಮಕ್ಕಳಿಗೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಈಗ ಫಿಲ್ಮ್ ನೋಡೋದು ಯಾರು 18 ಇಂದ 35 ವರ್ಷದವರೆಗೆ ಹೆಚ್ಚಾಗಿ ನೋಡ್ತಾರೆ. ಅದರ ನೆಕ್ಸ್ಟ್ ನೋಡೋದಾದ್ರೆ ಕೆಳಗಿದ್ದವರು, ಮತ್ತೆ ಹಿರಿಯರು 60 ವರ್ಷ ಮೇಲವರು ಥರ್ಡ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಆಗಿರುವಾಗ ಯಾರಿಗೆ ಯಾವುದನ್ನು ತೋರಿಸಬೇಕು? ಇದು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಫಿಲ್ಮ್ ಅಲ್ಲ. ಹಾಗಾದ್ರೆ ನೀವು ಒಂದು ಕತೆ ಬರೆಯುವಾಗ ಒಬ್ಬರ ಹೀರೋಯಿಸಮ್ಗೋಸ್ಕರ ಏನಾದರೂ ಹಾಕಬೇಕು ಅಂತ ಅನಿವಾರ್ಯತೆ ಇದೆಯಾ? ಈಗ ಇದರಲ್ಲಿ ಫಾರ್ ಎಕ್ಸಾಂಪಲ್ ರಣವೀರ್ ಸಿಂಗ್ಗೋಸ್ಕರನೇ ಒಂದು ಹಾಡು ಹಾಕಲೇಬೇಕು ನಿರ್ದೇಶಕನಿಗೆ, ಬೇರೆ ಉಪಾಯ ಇಲ್ಲ. ಫಾರ್ ನಿಮಗೂ ಕೂಡ ಹಾಗೆ ಏನಾದರೂ ಒಂದು ಸಿನಿಮಾ ಬರೆಯುವಾಗ ಹೀರೋಗೋಸ್ಕರ ಒಂದು ಫೈಟಿಂಗ್ ಇಡಲೇಬೇಕು, ಒಂದು ಹಾಡು ಹಾಕಲೇಬೇಕು, ಅದು ಇರಲಿಯೂ ಇತಿಹಾಸದಲ್ಲಿ ಇದೆಯಾ ಇಲ್ಲ ಬೇರೆ ವಿಚಾರ, ಹಾಗೆ ಆಗಬೇಕು ಅಂತ ಬರುತ್ತಾ? ಅಲ್ಲ, ಭಾವನೆಗಳಿಗೆ ನೋವಾಗದೇ ಇರುವಂಥ ಕಮರ್ಷಿಯಲ್ ಅಂಶಗಳನ್ನು ಯಾವುದನ್ನು ಸೇರಿಸುವುದಕ್ಕೆ ಜನರು ಏನು ವಿರೋಧ ಮಾಡೋದಿಲ್ಲ. ಈಗ ಬಾಹುಬಲಿ ಸಿನಿಮಾ ಆಯಿತು, ಬಾಹುಬಲಿ ಸಿನಿಮಾ ಆಗುವಾಗ ಯಾರು ಅದಕ್ಕೆ ಏನು ಇದು ಮಾಡಿಲ್ಲ. ಈಗ ಮಯೂರ ಉದಾಹರಣೆ, ಆದದ್ದೇ ಕಥೆಗಳನ್ನು ತಗೊಳ್ಳ, ಮಯೂರ ಆಗುವಾಗ ಬೇರೆ ಸಿನಿಮಾಗಳು ಆಗುವಾಗ ಅಲ್ಲಿ ಈಗ ಮಯೂರನ ಕಥೆಗೆ, ಒರಿಜಿನಲ್ ಕಥೆಗೆ ಮತ್ತು ಅಲ್ಲಿ ಬರುವಂಥ ಹಾಡಿಗೆ ಅದು ಸಂಬಂಧ ಇರೋದಿಲ್ಲ. ಬಟ್ ಅದನ್ನು ಹಾಕುವಾಗ ಯಾರು ಜನ ಅದಕ್ಕೆ ವಿರೋಧ ಮಾಡಲಿಲ್ಲ. ಈಗ ಇದಾಯಿತು, ಏನು ದರ್ಶನ್ ಇದೊಂದು ಮೂವಿ ಆಯ್ತಲ್ಲ, ಯಾವುದು ದೊಡ್ಡ ಬಜೆಟ್ ಇದು ಮೂವಿ ಯಾವುದಾದಲ್ಲ, ದರ್ಶನ್ ಒಂದು ಮಾಡಿದ್ರು ಚಾರಿತ್ರಿಕ ಸಿನಿಮಾ ಒಂದು, ಕುರುಕ್ಷೇತ್ರ, ಅದು ಇನ್ನೂ ಅಲ್ಲ, ಆನಂದ್ ಅಪ್ಪುಗೋಳು ಮಾಡಿದ್ದು ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣದಲ್ಲಿ ಕಮರ್ಷಿಯಲ್ ಫೈಟ್ಸ್ ಹಾಕಿದ್ರು, ಅದೆಲ್ಲ ಹಾಕಿದ್ರು. ಬಟ್ ಅದಕ್ಕೆ ಏನು ಇದು ಮಾಡೋದಿಲ್ಲ. ಈಗ ಏನು ಪಾಸಿಟಿವ್ ಪಾತ್ರ ಇದೆ, ಅದನ್ನು ವೈಭವೀಕರಣ ಮಾಡಲಿಕ್ಕೋಸ್ಕರ ಒಂದು ಕಮರ್ಷಿಯಲ್ ದೃಷ್ಟಿಯಿಂದ ಅದನ್ನು ತೋರಿಸುವ ಇದಕ್ಕೆ ಅದು ಯಾರು ವಿರೋಧ ಮಾಡೋದಿಲ್ಲ. ಏನು ಭಾವನೆಗಳಿಗೆ ಧಕ್ಕೆ ಆಗುವಂಥ ವಿಷಯಗಳನ್ನು ಒಂದು ವೇಳೆ ಅದೇ ಕ್ಯಾರೆಕ್ಟರ್ಗೆ ಒಂದು ಲವ್ ಏನು ಕನೆಕ್ಷನ್ ಕೊಟ್ಟಿದ್ರೆ ತಪ್ಪಾಗ್ತಿತ್ತು ಅಂತ ನೀವು ಅನಿಸ್ತಾ ಇದ್ದು? ಹೌದು, ಅದು ಭಾವನೆಗಳಿಗೆ ಇದಾಗುವಾಗ ಪ್ರಾಬ್ಲಮ್ ಆಗ್ತದೆ. ಕರೆಕ್ಟ್. ಓಕೆ, ಹಾಗೆ ನೋಡಿ, ಈ ಪದ್ಮಾವತಿ ಹೇಳುವಂಥವಳನ್ನು ಆ ಜನಾಂಗದವರು ಅಷ್ಟು ಪವಿತ್ರವಾಗಿ ಒಂದು ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಹೇಳಿದರೆ, ಅವಳಿಗೋಸ್ಕರ ಎಷ್ಟೋ ಜನ ಇದು ಮಾಡಿದ್ದಾರೆ, ಚಿತೆಗೆ ಹಾರಿದ್ದಾರೆ, ಅವರ ಒಂದು ದೇವಸ್ಥಾನ ಅಂತ ಕಟ್ಟಿದ್ದಾರೆ ಅಂತ ಹೇಳಿದ ಕೂಡಲೇ ಆ ಪಾತ್ರವನ್ನು ಇಲ್ಲಿ ಒಂದು ಐಟಮ್ ಸಾಂಗಿನಾಗೆ ಡ್ಯುಯೆಟ್ ಆಗಿಕೊಂಡು ಕುಣಿಸುವಾಗ ಅವರ ಭಾವನೆಗಳಿಗೆ ನೋವಾಗುವಾಗ ಅವರು ವಿರೋಧ ಮಾಡುವಂಥದ್ದು ತಪ್ಪು ಅಲ್ಲ ಅಂತ ಹೇಳಿ. ಕರೆಕ್ಟ್. ಓಕೆ, ಕಾಪಿ ಭಟ್ರು, ಹಾಗಾದರೆ ನಿಮ್ಗೆ ಇಂಥ ಸಿನಿಮಾವನಿಗೆ ಇಷ್ಟು ವಿವಾದದ ನಂತರ ನೋಡಬೇಕು ಅಂತ ಟೆಂಪ್ಟ್ ಆಗ್ತಾ ಇದೆಯಾ, ಇಲ್ಲ ನಾನು ಇತಿಹಾಸವನ್ನು ತಿರುಚಿದ ಸಿನಿಮಾ ನೋಡುವುದಿಲ್ಲ ಅಂತ ನೀವು ನಿರ್ಧಾರ, ನೀವಂತಲ್ಲ ಸಾಮಾನ್ಯ ಎಲ್ರಿಗೂ ಸಹ ಈಗ ಅದು ಟ್ರೈಲರನ್ನು ನೋಡುವಾಗ ಅದೊಂದು ಪ್ರಚೋದನೆ ನೀಡುವಂಥ ಒಂದು ಟ್ರೈಲರ್ ಅದು ನೋಡುವಾಗ ಎಲ್ಲರಿಗೂ ಕೂಡ ನೋಡಬೇಕಂತ ಆಗ್ತದೆ. ಆದರೆ ನಾವು ಹೇಳುವಂಥದ್ದು, ನೀವಾಗ ಬ್ರೇಕ್ ಆಗುವಾಗ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ, ಇದು ಮುಂದೆ ನಿರ್ದೇಶಕರಿಗೆ ಪಾಠ ಆಗ್ತದ ಅಂತ. ಅಷ್ಟೇ, ಪಾಠ ಆಗಬೇಕಂದ್ರೆ ನಾವು ವಿರೋಧ ಮಾಡ್ತಿರೋದು ಅಷ್ಟೇ, ಬೇರೇನಲ್ಲ. ಮುಂದೆ ನಿರ್ದೇಶಕರು ಏನಾದರೂ ಮಾಡುವಾಗ ಅವರು ಆಲೋಚನೆ ಮಾಡಿ ಮಾಡಬೇಕು. ಇಂಥದನ್ನು ಸೆನ್ಸರ್ ಕಟ್ ಮಾಡಿ ಮಾಡಲಿ, ಇದ್ದದನ್ನು ತಿರುಚದೆ ಇದ್ದದಾಗೆ ಮಾಡಲಿ. ನಾನು ಹೇಳಿದಲ್ಲ, ನಾವು ಸಹ ಸಪೋರ್ಟ್ ಮಾಡ್ತೇವೆ, ಅದಕ್ಕೆ ಪ್ರಮೋಟ್ ಮಾಡ್ತೇವೆ. ಇದರಲ್ಲಿ ಯಾರು ನಮಗೆ ವೈಯಕ್ತಿಕವಾಗಿ ಯಾರು ಎಗೇನ್ಸ್ಟ್ ಇಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ ಯಾರು ಆ ವ್ಯಕ್ತಿ? ಸೋಮನಾಥ ದೇವಸ್ಥಾನಕ್ಕೆ ದಾಳಿ ಮಾಡಿ ಸೋಮನಾಥ ದೇವಸ್ಥಾನವನ್ನು ಕೆಡವಿದಂಥ ವ್ಯಕ್ತಿ. ಆ ವ್ಯಕ್ತಿ ಪದ್ಮಾವತಿಯು ನಮ್ಮ ದೇವಿ, ಅಂದರೆ ರಜಪೂತರ ಒಂದು ದೇವಿ, ಅವಳು ರಾಣಿ ಆಗಿರ್ಬೋದು. ಅಂಥ ವ್ಯಕ್ತಿಯೊಂದಿಗೆ ನೀವೊಂದು ಫಿಲ್ಮ್ ಇಟ್ಟಾಗಲಿಕ್ಕೋಸ್ಕರ ಇಂಥದ್ದೆಲ್ಲ ಮಾಡ್ತೀರಂತಾದರೆ ಇದು ಸಂಪೂರ್ಣವಾಗಿ ಹಿಂದೂಗಳು ನೋಡಲೇಬಾರ್ದು ಅಂತ ನೀವು ಹಾಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ? ನೋಡಲೇಬಾರ್ದಂತ ನಾವು ಹೇಳ್ತೇವೆ. ಯಾರಿಗೂ ಸಹ ನಾವು ಹಿಂಸಾತ್ಮಕವಾಗಿ ಇದನ್ನು ನೋಡಬಾರ್ದಂತ ಹೇಳೋದು, ನಾನು ಅದನ್ನು ವಿರೋಧಿಸ್ತೇನೆ. ಹಿಂಸೆ ಯಾವಾಗಲೂ ತಪ್ಪು. ಆದರೆ ಇದರಿಂದ ಎಂತಾಗ್ತದೆ ಹೇಳಿದರೆ, ಇದೇ ಇತಿಹಾಸ ಅಂತ ಆಗ್ತದೆ ಅಂತ ಅಷ್ಟೇ. ಮುಂದಿನ ಪೀಳಿಗೆ ಇದನ್ನೇ ನಿಜ ಅಂತ ನಂಬಬಾರ್ದು ಅಂತ. ಈಗ ಫಿಲ್ಮ್ ಒಂದು ವರ್ಷದಲ್ಲಿ ಫಿಲ್ಮ್ ಮಾಡ್ತಾರೆ, ಸಂಜಯ್ ಲೀಲಾ ಬೆನ್ಸಾರಿ ಇನ್ನೊಂದು ಫಿಲ್ಮ್ ಮಾಡ್ತಾರೆ, ಅವರಿಗೆ ಇನ್ನೊಂದು ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್ ಮುಗೀತು. ಆದರೆ ತಲೆಯಲ್ಲಿ ಕೂತ್ಕೊಳ್ಳುವಾಗ ಇದು ಒಂದು ರೆಕಾರ್ಡ್ ಅಲ್ಲ, ಇದು ಒಂದು 30-40 ವರ್ಷ ನಂತರ ಕೂಡ ಇದೊಂದು ರೆಕಾರ್ಡ್. ಪುಸ್ತಕ ಓದುವಲ್ಲಿ ಫಿಲ್ಮ್ ನೋಡಿಸಿದ್ರೆ
ಹಾಗಾದ್ರೆ ನಿರ್ದೇಶಕರು ಸ್ಟಡಿ ಮಾಡೋದು ಕಡಿಮೆ ಆಗಿದೆ ಅಂತ ಹೇಳ್ತೀರಾ? ಇಲ್ಲ, ಅವರು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ಸ್ಟಡಿ ಮಾಡದೆ ಮಾಡಿರ್ಲಿಕ್ಕಿಲ್ಲ. ಸ್ಟಡಿ ಮಾಡಿದ್ದಾರೆ, ಎಲ್ಲ ಗೊತ್ತಿರ್ಬೋದು. ಸಿನಿಮಾದ ಇನ್ನೊಂದು ರೀತಿಯ ಗೆಲುವಿಗೆ ಇದೊಂದು ಗಿಮಿಕ್ಗೋಸ್ಕರ ಮಾಡಿದ್ದಾರೆ ಅಂತ ಹೇಳಿ. ಒಂದು ವೇಳೆ ಅವರಿಗೆ ಅದರ ಬಗ್ಗೆ ಅಷ್ಟು ಹೆದರಿಕಿದ್ರೆ ಅದನ್ನು ಟ್ರೈಲರ್ ಆಗಿ ಅವರು ಬಿಡ್ತಾ ಇರಲಿಲ್ಲ. ವಿವಾದ ಆಗಲೇಬೇಕು ಅಂತ ಹೇಳಿ ಅವರು ಮಾಡಿರ್ಲೂಬಹುದು, ಅವರೇ ಮಾಡಿರ್ಲೂಬಹುದು. ಅಲ್ಲ, ಒಂದು ವೇಳೆ ಇದು ಇದು ಎಕ್ಸಾಂಪಲ್ ಆದರೆ ಮುಂದೆ ಬರೋ ನಿರ್ದೇಶಕರು ಕೂಡ ಹೀಗೆ ಇತಿಹಾಸವನ್ನು ನಮಗೆ ಬೇಕಾದ ಸ್ವಲ್ಪ ಮಸಾಲೆ ಹಾಕಿಕೊಂಡು ಬಿಟ್ಟರೆ ಒಳ್ಳೆದ ಜನ ನೋಡಿ ಬರ್ತದೆ, ಪ್ರಚಾರ ಸಿಗ್ತದೆ ಹೇಳಿಕೊಂಡು ಏನು ಮಾಡ್ಬೋದು. ಸೊ ಪ್ರಚಾರಕ್ಕೆ ಅದೊಂದು ಆತಂಕ ಇದೆ ಅಂತ ಅನಿಸ್ತಾ ಇರ್ಬೋದು. ಪ್ರಚಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಕೂಡ ಇಳಿಬಾರ್ದು ಅಷ್ಟೇ. ಪ್ರಚಾರ ಮಾಡಬೇಕು, ಗಿಮ್ಮಿಕ್ ಇರಬೇಕು. ಅಂದರೆ ಇಂಥ ಕೀಳು ಮಟ್ಟದ ಪ್ರಚಾರದಿಂದ ಅಣಗಳಿಸ್ತೇವೆ ಅಂತ ಹೇಳಿ ಹೋದರೆ ಇದು ತುಂಬ ಅಪಾಯ. ಅಥವಾ ಮುಂದೆ ನಿರ್ದೇಶಕರು ಇದೊಂದು ಪಾಠ ಆಗದೇ ಇದ್ದರೆ ಮುಂದೆ ನಿರ್ದೇಶಕರು ಕೂಡ ಬೇರೆ ಒಂದು ಇತಿಹಾಸ ಕೂಡ ಮಾಡ್ಬೋದು, ಅವರು ತಿರುಚಿ ಮಾಡ್ಬೋದು ಎಲ್ಲ ಇತಿಹಾಸ. ಸೊ ನಿರ್ದೇಶಕನ ತಪ್ಪಿರುತ್ತಾ ಅಥವಾ ನಿರ್ಮಾಪಕನ ಒತ್ತಡ ಕೂಡ ಇರುತ್ತಾ? ಏನಾದರೂ ಮಾಡಬೇಕು, ಹಣ ಹಾಕಿದ್ದು 4 ಪಟ್ಟು ಬರಬೇಕು ಅಂತೇಳಿ, ಹೀಗೆ ಬರಿ ಹಾಗೆ ಬರಿ ಅಂತೇಳಿ. ಮುಖ್ಯವಾಗಿ ನಿರ್ದೇಶಕನೇ ಅಂತಿಮವಾಗಿ ಇರ್ತಾನೆ, ನಿರ್ಮಾಪಕ ಹಣ ಹಾಕ್ತಾನೆ. ಅಷ್ಟು ಸೂಕ್ಷ್ಮವಾಗಿ ನೋಡುವ ನಿರ್ಮಾಪಕರು ಇಂಥ ಸಿನಿಮಾಗಳಿಗೆ ಕೋಟ್ಯಾಂತರ ರೂಪಾಯಿ ಲೆಕ್ಕ ಇಲ್ಲದಷ್ಟು ಇರ್ಬೋದು, ಅಂತ ಅಜೆಂಡಾಗಳು ಕೂಡ ಇರ್ಬೋದು. ಈಗ ಅವರು ಸಂಜೆಲೆಲ್ಲ ಬಂದ್ಸರಿ ದೇವದಾಸ್ ಫಿಲ್ಮ್ ಮಾಡಿದರು, ಅದರಲ್ಲಿ ಕೂಡ ಸೀನ್ಸ್ ಇತ್ತು ಸ್ವಲ್ಪ. ಆದರೆ ಅದನ್ನು ಯಾಕೆ ವಿರೋಧಿಸಲಿ ಯಾರು? ಅಲ್ಲಿ ಪೂಜ್ಯ ಭಾವನೆ ಇಲ್ಲ, ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ಆಗುವಂಥ ಒಂದು ಸನ್ನಿವೇಶ ಇಲ್ಲ ಅಲ್ಲಿ. ಆಗ ಯಾರು ವಿರೋಧಿಸಲಿಲ್ಲ. ಈಗ ವಿರೋಧಿಸೋದು ಯಾರು? ಧರ್ಮಕ್ಕೆ ಒಂದು ಹಿಂದೂಗಳು ಅಂತ ಹೇಳಿ ಸಬ್ಜೆಕ್ಟ್ ತಗೊಳ್ಳೋದಾದರೆ ಸಂಜೆಲೆಲ್ಲ ಬನ್ಸಾಲಿ ಹಿಂದೂ ಅಲ್ವಾ? ಶಾಹಿದ್ ಕಪೂರ್ ಇರ್ಬೋದು, ರಣವೀರ್ ಸಿಂಗ್ ಇರ್ಬೋದು, ದೀಪಿಕಾ ಪಟೇಲ್ ಎಲ್ಲ ಹಿಂದೂಗಳೇ. ಸೊ ಹಿಂದೂಗಳೇ ಧರ್ಮಕ್ಕೆ ಅಲ್ಲ, ಹಿಂದೂಗಳಿಗಂತಲ್ಲ, ಧರ್ಮಕ್ಕೆ ಮತ್ತು ಇದಕ್ಕೆ ಸಂಬಂಧ ಇಲ್ಲ. ಇದು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ನಾನು ಹೇಳೋದಲ್ಲ, ಒಂದು ಇತಿಹಾಸವನ್ನು ತಿರುಚುವಂತ ಕೆಲಸ, ಬಹುಜನರು ಒಪ್ಪಿಕೊಂಡದ್ದನ್ನು ನಂಬಿಕೊಂಡದ್ದನ್ನು ತಿರುಚುವಂತ ಕೆಲಸ. ಅದು ಹಿಂದೂ ಇದರಲ್ಲಿ ಜಾಸ್ತಿ ಆಗತ್ತೆ ಅಂತ ಹೇಳ್ತೀರಾ? ಅಂದ್ರೆ ಈಗ ಹಿಂದೂ ಮುಖಂಡರು ಹೇಳೋ ಪ್ರಕಾರ ಧೈರ್ಯ ಇದ್ರೆ ಮುಸ್ಲಿಮರದು ಬಗ್ಗೆ ಹೀಗೆ ಮಾಡಿ ಆಗ್ತದೆ. ಈಗ ವಿಶ್ವರೂಪಂ, ನಾನು ನಿಮಗೆ ಸಿಂಪಲ್, ನೀವು ಹಿಂದಿನ ವಿಡಿಯೋಗಳನ್ನು ನೋಡಿ, ವಿಶ್ವರೂಪಂ ಬ್ಯಾನ್ ಆಗುವಾಗ ಎಷ್ಟು ಮಂದಿ ಕಮಲ್ ಹಾಸನ್ಗೆ ಸಪೋರ್ಟ್ ಮಾಡಿದ್ರು? ಇಬ್ಬರು ಮಾತಿಗೆ ವಿರೋಧ, ಅವರು ಕಮಲ್ ಹಾಸನ್ಗೆ ಫಿಲ್ಮ್ ವಿರೋಧ ಮಾಡೋದು ತಪ್ಪು ಅಷ್ಟೇ. ಇಲ್ಲಿ ಎಷ್ಟು ಮಂದಿ ಸಪೋರ್ಟ್ ಮಾಡ್ತಿದ್ದಾರೆ ಪದ್ಮಾವತಿಗೆ, ಸಿನಿಮಾಗೆ? ಹಾಗೆ ಯಾಕೆ ಮಾತಲ್ಲಿ ಕಮಲ್ ಹಾಸನ್ಗೆ ಸಪೋರ್ಟ್ ಮಾಡಲಿಕ್ಕೆ ಎದುರಿದ್ರು? ಯಾಕೆ ಹಾಗೆ ಆಗ್ತದೆ? ಹಾಗೆಂದರೆ ಮುಸ್ಲಿಮರು ವಿರೋಧ ಕಟ್ಟಿಕೊಳ್ಳೋದು ಬೇಡ ಅಂತ, ಕಟ್ಕೊಳ್ಳೋದು ಬೇಡ ಮತ್ತು ಅಷ್ಟು ಧೈರ್ಯ ಕೂಡ ಯಾರಿಗಿಲ್ಲ. ಈಗ ಬಹುಸಂಖ್ಯಾತ ಹಿಂದೂಗಳು ಸುಮ್ಮನೆ ಕೂತ್ಕೊಂಡ್ರೆ ಇಂಥದ್ದು ತುಂಬ ಆಗ್ತದೆ ಇನ್ನೂ ಸಹ. ಆದ್ದರಿಂದ ವಿರೋಧ ಮಾಡಲೇಬೇಕು ಇಂಥ ಸಿನಿಮಾಕ್ಕೆ, ನಮ್ಮ ಸಾಮಾಜಿಕ ತಾಣಗಳ ಮೂಲಕ ಆಗಿರ್ಬೋದು ಅಥವಾ ಬೇರೆ ಹಿಂಸಾತ್ಮಕವಾಗಿ ಅಲ್ಲ, ಅಂದರೆ ಬೇರೆ ರೀತಿ. ಈಗ ರಜಪೂತರು ಹೇಳುವಾಗ ಅವರೊಂದು ಹಿಂದೂಗಳ ಒಂದು ವರ್ಗ, ಅದು ರಜಪೂತರ ಭಾವನೆಗಳಿಗೆ ಧಕ್ಕ ಆಗುವಾಗ ಒಂದು ಹಿಂದೂ ಆಗಿ ಒಬ್ಬ ಹಿಂದೂ ಇನ್ನೊಬ್ಬ ಹಿಂದೂಗೆ ಸಪೋರ್ಟ್ ಮಾಡಲೇಬೇಕಲ್ಲ. ರಜಪೂತ್ರದ್ದು ಅವರಿಗೆ ಮತ್ತು ನಮಗೆ ಸಂಬಂಧ ಇಲ್ಲ ಹೇಳಿಕೆ ಆಗುವುದಿಲ್ಲ. ರಜಪೂತರು ಕೂಡ ನಮ್ಮವರೇ. ರಜಪೂತರ ಭಾವನೆಗೆ ಧಕ್ಕೆ ಆಗಬೇಕಾದ್ರೆ ಪದ್ಮಾವತಿ ಒಂದು ಹಿಂದೂ. ಅಲ್ಲಾವುದ್ದೀನ್ ಖಿಲ್ಜಿ ಹಿಂದುವಿನ ಮೇಲೆ ಆಕ್ರಮಣ ಮಾಡಿ ಹಿಂದೂಗಳ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡಿದಂಥ ಒಬ್ಬ ಸುಲ್ತಾನ. ಹಾಗಾದರೆ ವಿಜಯ್ ನಿರ್ದೇಶಕ ಕೂಡ ತಪ್ಪು ಮಾಡ್ತೇನೆ, ನಾವು ಕೂಡ ಮನುಷ್ಯ ಅಂತ ಹೇಳ್ತೀರಾ ಅಥವಾ ಇಲ್ಲ ಅವರು ತಪ್ಪು ಮಾಡಬಾರ್ದು ಅಂತ ಹೇಳ್ತೀರಾ? ಹೇಗೆ? ಅಲ್ಲ, ಇನ್ನು ಮುಂದೆ ನಾವು ಹೇಳುದಂತೆ ತಪ್ಪು ಮಾಡೋದು ಮಾಡ್ತಾರೆ, ಇನ್ನು ಮುಂದೆ ಆ ತಪ್ಪು ಮಾಡಬಾರ್ದು ಅಂತ ಅಷ್ಟೇ. ವೈಯಕ್ತಿಕವಾಗಿ ನಾವು ಯಾರ ವಿರೋಧ ಕೂಡ ಅಲ್ಲ. ಹೌದು, ಕರೆಕ್ಟ್ ಅಷ್ಟೇ. ಏನು ಹೇಳ್ತೀವಿ ವಿಜಯಣ್ಣ? ಅಲ್ಲ, ಇತಿಹಾಸವನ್ನು ಅಭ್ಯಾಸ ಮಾಡದೆ ಅವರು ಮಾಡಿರ್ಲಿಕ್ಕಿಲ್ಲ, ಇದು ಗೊತ್ತಿದ್ದೇ ಮಾಡಿದಂಥ ತಪ್ಪು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಅಭ್ಯಾಸ ಮಾಡದೆ, ಈಗ ಅಷ್ಟು ದೊಡ್ಡ ಒಂದು ಹಿಸ್ಟ್ರಿಯನ್ನು ಅವ್ರು ಮಾಡುವಾಗ ಅಭ್ಯಾಸ ಮಾಡದೆ ಮಾಡಿರ್ಲಿಕ್ಕಿಲ್ಲ. ಅಭ್ಯಾಸ ಮಾಡಿದ್ದಾರೆ, ಅದೇ ಒಂದು ಅವರು ಕಮರ್ಷಿಯಲ್ ಅಂಶ ಅಂತ ಹೇಳಿಕೊಂಡು ಸೇರಿಸಿಬಿಟ್ಟು ಸಿಕ್ಕಿ ಬಿದ್ದಿರ್ಬೋದು, ಅಥವಾ ಬೇಕಂತಲೇ ಈ ಥರ ವಿವಾದ ಆಗ್ಬೋದು ಅಂತ ಹೇಳಿ ವಿವಾದ ಆಗಿ ಒಂದು ಸಕ್ಸಸ್ ತಗೊಳ್ಬೇಕಂತ ಹೇಳಿ ಕೂಡ ಮಾಡಿರ್ಬೋದು. ಅಥವಾ ಅವರಿಂದ ಯಾರಾದ್ರೂ ಮಾಡಿಸಿರ್ಲಿಕ್ಕೂ ಸಾಕು, ಹೀಗೆ ಹಾಗೆ ಚಾನ್ಸ್ ಇರುತ್ತಾ? ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ನಾವು ಯಾವುದನ್ನು ನೋಡದೆ ಕೇಳದೆ ಹೇಳೋದು ತಪ್ಪಾಗ್ತದೆ ಅಂತ ಮಾಡಿದ್ದು ತಪ್ಪು ಅಂತ ಹೇಳ್ಬೋದು ಅಷ್ಟೇ. ಪ್ರಜೆಗಳಿಂದ ಚುನಾಯಿತವಾದಂಥ ಸರ್ಕಾರ, ಮಧ್ಯಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಒಂದು ಸರ್ಕಾರವೇ ಇದನ್ನು ವಿರೋಧ ಮಾಡ್ತಿದೆ ಅಂತ ಆದರೆ ಅದರಲ್ಲಿ ಏನೋ ಒಂದು ತಪ್ಪು ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಚುನಾಯಿತ ಸರ್ಕಾರ 8 ರಾಜ್ಯಗಳಲ್ಲಿ ವಿರೋಧ ಆಗ್ತಾ ಉಂಟು. ಚುನಾಯಿತ ಪ್ರಜೆಗಳಿಂದ ಕಾಂಗ್ರೆಸ್ನ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ನೀವು ಹೇಳುದು ಬಿಜೆಪಿ ಮಾತ್ರ ವಿರೋಧ ಮಾಡ್ತಾರೆ. ಬಿಜೆಪಿ ವಿರೋಧ ಮಾಡ್ತಾರೆ ಹೇಳಿ ಕಾಂಗ್ರೆಸ್ ಸಪೋರ್ಟ್ ಮಾಡುದು. ಈಗ ಸಿದ್ದರಾಮಯ್ಯ ಮೊನ್ನೆ ಹೇಳಿದ್ರು, ಇಲ್ಲಿ ಕರ್ನಾಟಕದಲ್ಲಿ ನಾವು ರಿಲೀಸ್ ಮಾಡ್ತೇವೆ. ಸಿದ್ದರಾಮಯ್ಯ ಅವರಿಗೆ ವಿಷಯ ಗೊತ್ತಿಲ್ಲ, ಈ ಫಿಲ್ಮ್ ಪದ್ಮಾವತಿ ಯಾರಂದ್ರೆ ಎಷ್ಟು ಗೊತ್ತಿರ್ಲಿಕ್ಕಿಲ್ಲ. ಬಿಜೆಪಿ ಅವರು ವಿರೋಧ ಮಾಡ್ತಾರೆ. ಈಗ ಪಾಕಿಸ್ತಾನದಲ್ಲಿ ಇದೇ ಫಿಲ್ಮ್ ನೀವು ನೋಡಿ, ಇದೇ ಫಿಲ್ಮ್ ಪಾಕಿಸ್ತಾನದಲ್ಲಿ ಬ್ಯಾನ್,
ಯಾಕೆ ಅಂತ ಹೇಳಿದರೆ ಅವರ ಅಲ್ಪಸಂಖ್ಯಾತ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಅವರ ಇಸ್ಲಾಂ ಧರ್ಮದವರಿಗೆ ಒಂದು ಬ್ಯಾಡ್ ಲೈಟಲ್ಲಿ ತೋರಿಸಿದ್ದಾರೆ ಅಂತ ಹೇಳಿ. ಅದೇ ಪಾಕಿಸ್ತಾನದವರು ಬ್ಯಾನ್ ಮಾಡಿದ್ರು, ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕಂತ ಇಲ್ಲಿ ಅವರು ಮಾಡಿದ್ರಾ? ಆದರೆ ಇವರೆಂತ ಮಾಡ್ತಿದ್ದಾರೆ, ಬಿ ಜೆ ಪಿಯವರು ಇದನ್ನು ವಿರೋಧಿಸ್ತಾರೆ, ನಾವು ಇದಕ್ಕೆ ಸಪೋರ್ಟ್. ಯಾಕೆ ಗೊತ್ತಿಲ್ಲ, ಬಿ ಜೆ ಪಿಯವರು ಎದುರಿಸ್ತಾರೆ, ನಾವು ಸಪೋರ್ಟ್. ಕರೆಕ್ಟ್. ಎಸ್ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಅಂತಿಮವಾಗಿ ವಿಜಯ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಿನಿಮಾ ಮಾಧ್ಯಮ, ಕೊನೆಯದಾಗಿ ಏನು ಹೇಳ್ತೀರಿ? ಅಲ್ಲ, ನಾನು ಹೇಳೋದಿಷ್ಟೇ, ನಿರ್ದೇಶಕ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ನೆಪದಲ್ಲಿ ಇನ್ನೊಬ್ಬರ ಸ್ವಾತಂತ್ರ್ಯ ಕೂಡ ಹರಣ ಆಗಬಾರ್ದು, ಇತಿಹಾಸವನ್ನು ತಿರುಚಬಾರ್ದು. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಬರೋದಿಲ್ಲ, ಅದು ಯಾವುದೇ ಧರ್ಮಕ್ಕೆ ಸೇರಿದಿರಲಿ, ಅದು ಮುಸಲ್ಮಾನ ಇತಿಹಾಸ ಇರಲಿ ಅಥವಾ ಮುಸಲ್ಮಾನರಿಗೆ ಸೇರಿದ ಇತಿಹಾಸ ಇರಲಿ, ಹಿಂದೂಗಳಿಗೆ ಸೇರಿದ ಇತಿಹಾಸ ಇರಲಿ, ಇದ್ದದನ್ನು ಇದ್ದ ಹಾಗೆ, ಅದು ಒಳ್ಳೆಯದನ್ನೇ ತೋರಿಸಿದರೆ ಒಳ್ಳೆಯದು, ಇದ್ದದನ್ನು ಇದ್ದ ಹಾಗೆ, ಕೆಟ್ಟದನ್ನು ತೋರಿಸುವಂಥದ್ದು ಕಡಿಮೆ ಆಗಲಿ, ಇತಿಹಾಸವನ್ನು ತಿರುಚುವಂಥ ಕೆಲಸ ಆಗಬಾರ್ದು ಅಂತ ಹೇಳಿಕೊಂಡೇವೆ. ಓಕೆ, ಕೊನೆಯದಾಗಿ ನಮ್ಮ ವಿಜಯಣ್ಣ ಹೇಳಿರುವ ಹಾಗೆ ನಮ್ಮ ತುಳುನಾಡಿನ ನಿರ್ದೇಶಕರಿಗಿರುವಂಥ ಒಳ್ಳೆಯ ಮನಸ್ಸು ಎಲ್ಲ ನಿರ್ದೇಶಕರಿಗೆ ಬರಲಿ. ಇತಿಹಾಸವನ್ನು ತಿರುಚುವ ಪ್ರಯತ್ನದ ಮೂಲಕ ಒಂದು ಫಿಲ್ಮ್ ಮಾಡ್ತೇವೆ ಅಂತ ಇದ್ದರೆ ಅದನ್ನು ನಮ್ಮ ವಿಜಯಣ್ಣ ವಿರೋಧಿಸಿದ ಹಾಗೆ ಎಲ್ಲ ನಿರ್ದೇಶಕರು ವಿರೋಧಿಸಲಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಒಟ್ಟಿನಲ್ಲಿ ಇದೊಂದು ಗಿಮಿಕ್ ಕೂಡ ಆಗಿರಬಹುದು, ಅಥವಾ ವಾಸ್ತವ ಗೊತ್ತಿಲ್ಲದೆ ಅಥವಾ ವಾಸ್ತವಕ್ಕೆ ಒತ್ತಡಕ್ಕೆ ಮಣಿದು ಏನಾದರೂ ಚೇಂಜಸ್ ಮಾಡಿರಲಿಕ್ಕೂ ಸಾಕು. ಬಹುಶಃ ಅದು ಒಟ್ಟಿನಲ್ಲಿ ಒಂದಂತೂ ನಿಜ, ಜನರಿಗೆ ಈ ಸಿನಿಮಾ ಇಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ, ಒಮ್ಮೆ ನೋಡಬೇಕು ಅಂತ ಅನಿಸ್ಲಿಕ್ಕೂ ಸಾಕು, ಟೆಂಪ್ಟ್ ಆಗಿರ್ಲಿಕ್ಕೆ ಸಾಕು. ಏನು ತೋರಿಸಿದ್ದಾನೆ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಅಥವಾ ದೀಪಿಕಾ ಪಡುಕೋಣೆಯ ಬಗ್ಗೆ ಅಂತೇಳಿ, ಸೊ ಅದು ನೋಡುವಂಥ ಒಂದು ಪ್ರಯತ್ನ ನಿರ್ದೇಶಕರಿಂದ ಒಂದು ಟೆಂಪ್ಟ್ ಮಾಡುವಂಥ ಪ್ರಕ್ರಿಯೆ ಕೂಡ ಆಗಿರಲಿಕ್ಕೂ ಸಾಕು. ಸೊ ಅದೆಲ್ಲ ಬರುವ ದಿನಗಳಲ್ಲಿ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯ ನಮಗೆ ಹಂಚಿಕೊಂಡಿರುವಂಥ ವಿಜಯ್ ಕುಮಾರ್ ಕೋಡಿಯಲ್ಬೆಲ್ ಮತ್ತು ಗೋಪಾಲಕೃಷ್ಣ ಭಟ್ಟಾರಕ ನಮ್ಮ ಟಿವಿ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.